ವಿಘ್ನಹರ ಗಣನಾಯಕ ಲಿದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಒಲಿದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಇದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಬಯಸಿದಂತ ಭಾಗ್ಯ ನೀಡು ಗಣನಾಯಕ ಬಯಸಿದಂತ ಭಾಗ್ಯ ನೀಡು ಗಣನಾಯಕ ನಮಿಸಿ ನಿಂತೆ ಶಿರಬಾಗಿ ಗಣನಾಯಕ ನಮಿಸಿ ನಿಂತೆ ಶಿರಬಾಗಿ ಗಣನಾಯಕ ನಮಿಸಿ ನಿಂತೆ ಶಿರಬಾಗಿ ಗಣನಾಯಕ ಇದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಒಲಿದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಓಂಕಾರ ರೂಪ ನೀನು ಲಂಬೋದರ ಓಂಕಾರ ರೂಪ ನೀನು ಲಂಬೋದರ ಸುಜ್ಞಾನದ ತೇಜ ನೀನು ಗೌರಿ ಕುವರ ಜ್ಞಾನದ ತೇಜ ನೀನು ಗೌರಿ ಕುವರ ಓಂಕಾರ ರೂಪ ನೀನು ಲಂಬೋದರ ಓಂಕಾರ ರೂಪ ನೀನು ಲಂಬೋದರ ಸುಜ್ಞಾನದ ತೇಜ ನೀನು ಗೌರಿ ಕುವರ ಜ್ಞಾನದ ತೇಜ ನೀನು ಗೌರಿ ಕುವರ ವೇದಾಂತದ ಸಾರ ನೀನು ಚಾಮರವದನ ವೇದಾಂತದ ಸಾರ ನೀನು ಚಾಮರವದನ ಅಭಯವಾ ನೀಡು ತಂದೆ ಶರಣು ಬಂದೆನಾ ಅಭಯವಾ ನೀಡು ತಂದೆ ಶರಣು ಬಂದೆನಾ ಅಭಯವಾ ನೀಡು ತಂದೆ ಶರಣು ಬಂದೆನಾ ಇದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಒಲಿದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಇದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಎಲ್ಲವನ್ನೂ ತಿಳಿದವನು ನೀನೇನಯ್ಯ ಎಲ್ಲವನ್ನೂ ತಿಳಿದವನು ನೀನೇನಯ್ಯ ಎಲ್ಲರನ್ನೂ ಸಲಹಲೆನೆ ನೀ ಬಾರಯ್ಯ ಎಲ್ಲರನ್ನೂ ಸಲಹಲೆನೆ ನೀ ಬಾರಯ್ಯ ಎಲ್ಲವನ್ನೂ ತಿಳಿದವನು ನೀನೇನಯ್ಯ ಎಲ್ಲವನ್ನೂ ತಿಳಿದವನು ನೀನೇನಯ್ಯ ಎಲ್ಲರನ್ನೂ ಸಲಹಲೆನೆ ನೀ ಬಾರಯ್ಯ ಎಲ್ಲರನ್ನೂ ಸಲಹಲೆನೆ ನೀ ಬಾರಯ್ಯ ಎಲ್ಲರೂ ಸಮಾನರು ನಿನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ನಿನ್ನ ದೃಷ್ಟಿಯಲ್ಲಿ ಎಲ್ಲವೂ ಲಭಿಸುವುದು ನಿನ್ನ ಸೇವೆಯಲ್ಲಿ ಎಲ್ಲವೂ ಲಭಿಸುವುದು ನಿನ್ನ ಸೇವೆಯಲ್ಲಿ ಎಲ್ಲವೂ ಲಭಿಸುವುದು ನಿನ್ನ ಸೇವೆಯಲ್ಲಿ ಇದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಒಲಿದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಒಲಿದು ನಲಿದು ಬಾರೋ ಗಣನಾಯಕ ಕರುಣಾಕರ ವಿಘ್ನಹರ ಗಣನಾಯಕ ಗರಿಕೆ ಪೂಜೆ ಮಾಡಿಸುವೆನು ಮರುಕ ತೋರಿಸು ಗರಿಕೆ ಪೂಜೆ ಮಾಡಿಸುವೆನು ಮರುಕ ತೋರಿಸು ಹರಕೆಯನ್ನು ಸಲ್ಲಿಸುವೆನು ಪುರಗ ತೀರಿಸು ಹರಕೆಯನ್ನು ಸಲ್ಲಿಸುವೆನು ಪುರಗ ತೀರಿಸು ಗರಿಕೆ ಪೂಜೆ ಮಾಡಿಸುವೆನು ಮರುಕ ತೋರಿಸು ಗರಿಕೆ ಪೂಜೆ ಮಾಡಿಸುವೆನು ಮರುಕ ತೋರಿಸು
ಹರಕೆಯನ್ನು ಸಲ್ಲಿಸುವೆನು ಪುರಗ ತೀರಿಸು, ಹರಕೆಯನ್ನು ಸಲ್ಲಿಸುವೆನು ಪುರಗ ತೀರಿಸು. ಕಡುಬು ನಿನಗೆ ನೀಡುವೆನು ಕಷ್ಟ ತೊಳಗಿಸು, ಕಡುಬು ನಿನಗೆ ನೀಡುವೆನು ಕಷ್ಟ ತೊಳಗಿಸು. ಕರ ಜೋಡಿಸಿ ಬೇಡುವೆನು ಬಾಳು ಬೆಳಗಿಸು, ಕರ ಜೋಡಿಸಿ ಬೇಡುವೆನು ಬಾಳು ಬೆಳಗಿಸು. ಕರ ಜೋಡಿಸಿ ಬೇಡುವೆನು ಬಾಳು ಬೆಳಗಿಸು. ನಲಿದು ಬಾರೋ ಗಣನಾಯಕ, ಕರುಣಾಕರ ವಿಘ್ನಹರ ಗಣನಾಯಕ. ಒಲಿದು ನಲಿದು ಬಾರೋ ಗಣನಾಯಕ, ಕರುಣಾಕರ ವಿಘ್ನಹರ ಗಣನಾಯಕ. ನಲಿದು ಬಾರೋ ಗಣನಾಯಕ, ಕರುಣಾಕರ ವಿಘ್ನಹರ ಗಣನಾಯಕ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡೋ ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡೋ ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡೋ ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡೋ ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡೋ ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಭಂಗಾರ ಕ್ಷಣಿಕ, ಬಾಲಲ್ಲಿ ಬಲಿ ಬಾರದೇಕೆ. ಶೃಂಗಾರ ಕೃತಕ ಭಂಗಾರ ಕ್ಷಣಿಕ, ಬಾಲಲ್ಲಿ ಬಲಿ ಬಾರದೇಕೆ. ಶೃಂಗಾರ ಕೃತಕ ಭಂಗಾರ ಕ್ಷಣಿಕ, ಬಾಲಲ್ಲಿ ಬಲಿ ಬಾರದೇಕೆ.
ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಮೈ ನಿಲಿಗೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಗೆ ಭಯ ಭಕ್ತಿ ಸನ್ನಿಧಾನುಡೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಮೈ ನಿಲಿಗೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಗೆ ಭಯ ಭಕ್ತಿ
ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನಾ ದಿನಾಚರಣೆ ಹನ್ನೆರಡನೆಯ ವರ್ಷದ ಶೋಭಾಯಾತ್ರೆ ಈಗ ಆಂಜನೇಯ ಮಂತ್ರಾಲಯದ ಎದುರು ಭಾಗದಿಂದ ಸುರೇಶ್ ಕುಮಾರ ಉದ್ಘಾಟನೆಗೊಂಡು ಈಗ ಮುಖ್ಯ ರಸ್ತೆಯಲ್ಲಿ ಬರುತ್ತಿದೆ. ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಮತ್ತು ಶೋಭಾಯಾತ್ರೆಯ ಪ್ರಯುಕ್ತ ಇದೀಗ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆ ಆರಂಭಗೊಳ್ಳಲಿದೆ. ಸ್ಪರ್ಧೆ ಭವ್ಯ ಶೋಭಾಯಾತ್ರೆಯಲ್ಲಿ ಸೇರಿಕೊಂಡಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಶ್ರೀಯುತ ಮುರಳಿ ಕೃಷ್ಣ ಅಸಂತೃಡಕ ಬಜರಂಗ ದಳ ದಕ್ಷಿಣ ಪ್ರಾಂತ ಸಂಚಾಲಕರು ಅತ್ಯಂತ ಗೌರವದಿಂದ ಕೇಸರಿ ಶಾಲನ್ನ ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಾ ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಈಗ ಅಶ್ವ ಫ್ರೆಂಡ್ಸ್ ಬೀರ್ನಗಿತ್ಲು ತಂಡದವರಿಂದ ಅಟ್ಟಿ ಮಡಕೆ ಹೊಡೆಯುವ ಮೂರನೆಯ ಸ್ಪರ್ಧೆ ಆರಂಭಗೊಳ್ಳುತ್ತದೆ. ಪುತ್ತೂರು ಮೊಸರು ಕುಡಿಕೆ ಉತ್ಸವ ಶೋಭಾಯಾತ್ರೆಯ ಪ್ರಯುಕ್ತ ಇದೀಗ ಮೂರನೆಯ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆ ಪ್ರಗತಿಯಲ್ಲಿದೆ. ಈ ಒಂದು ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಶ್ವ ಫ್ರೆಂಡ್ಸ್ ಬೀರ್ನಗಿತ್ಲು ಇಲ್ಲಿನ ತಂಡದ ಸದಸ್ಯರು. ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನಪರ ಶಾಸಕರಾಗಿರುವ ಶ್ರೀ ಸಂಜೀವ ಮಠಂದೂರು ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇದೀಗ ಭವ್ಯ ಶೋಭಾಯಾತ್ರೆಯಲ್ಲಿ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆ ಇವತ್ತಿನ ಮೂರನೆಯ ಸ್ಪರ್ಧೆ ಪ್ರಗತಿ ಆಸ್ಪತ್ರೆಯ ಎದುರು ಭಾಗದಲ್ಲಿ ಸಾಗಿ ಬರುತ್ತಾ ಇದೆ. ಈ ಒಂದು ಸ್ಪರ್ಧೆಯ ನೇತೃತ್ವ ಮೂರನೆಯ ತಂಡ ಅದೇ ಅಶ್ವ ಫ್ರೆಂಡ್ಸ್ ಬೀರ್ನಗಿತ್ಲು. ಗುರುತಿಸೋಣ ಚಪ್ಪಾಳೆಯೊಂದಿಗೆ ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಇದೀಗ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಅಶ್ವ ಫ್ರೆಂಡ್ಸ್ ಬೀರ್ನಗಿತ್ಲು ಆಂಜನೇಯ ಮಂತ್ರಾಲಯದಿಂದ ಹೊರಟಿರುವ ಈ ಭವ್ಯ ಶೋಭಾಯಾತ್ರೆಯಲ್ಲಿ ಮೂರನೆಯ ಅಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲೂ ಕೂಡ ಅಶ್ವ ಫ್ರೆಂಡ್ಸ್ ಬೀರ್ನಗಿತ್ಲು ವಿಜಯಶಾಲಿಯಾಗಿ ಮುನ್ನಡೆಯಿಡುತ್ತಿದೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ 12ನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಮತ್ತು ಬೃಹತ್ ಶೋಭಾಯಾತ್ರೆ ಆಂಜನೇಯ ಮಂತ್ರಾಲಯದ ಎದುರು ಭಾಗದಿಂದ ಡಾಕ್ಟರ್ ಸುರೇಶ್ ಪುತ್ತೂರಾಯ ಖ್ಯಾತ ವೈದ್ಯರು ಪುತ್ತೂರು ಇವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡು ಭರತ್ ಕುಂಬ್ಲೇಲು ಸಂಯೋಜಕರು ಬಜರಂಗ ದಳ ಪುತ್ತೂರು ಜಿಲ್ಲೆ ಇವರ ಧ್ವಜ ಹಸ್ತಾಂತರದೊಂದಿಗೆ ವಿವಿಧ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖ ನಾಯಕರು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಮುನ್ನಡೆಯಿಟ್ಟು ಇದೀಗ ಶೋಭಾಯಾತ್ರೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಬರುತ್ತಿದೆ. ಈ ಶೋಭಾಯಾತ್ರೆಯ ವಿಶೇಷ ಆಕರ್ಷಣೆ ಡಿಜೆ ಆರ್ಎನ್ಜಿ ಮಡಿಕೇರಿ. ಮುಂಭಾಗದಲ್ಲಿ ಶ್ರೀಕೃಷ್ಣನ ಸುಂದರ ರಥ ಮುನ್ನಡೆ ಇಡುತ್ತಿದೆ.
ಆ ಶೋಭಾಯಾತ್ರೆಯಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ತಾಲೀಮು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿರುವ ವೀರಾಂಜನೇಯ ವ್ಯಾಯಾಮ ಶಾಲೆ ಚಂದಳಿಕೆ ವಿಟ್ಲ ಇವರಿಂದ ಆಕರ್ಷಕ ಮೈ ನವಿರೇಳಿಸುವ ತಾಲೀಮು ಪ್ರದರ್ಶನ. ಗೊತ್ತಿಲ್ಲ ಎಷ್ಟೊತ್ತು ಕೊಟ್ಟಿದ್ದಾರೆ ಇಲ್ಲಪ್ಪ ಇಲ್ಲ आदरणीय बोलो भारत माता की, छत्रपति शिवाजी महाराज की, बोलो भारत माता की। स्वातंत्र योद्धा वीर दामोदर सावरकर जी की, बोलो भारत माता की। छत्रपति शिवराज महाराज की, स्वातंत्र योद्धा वीर दामोदर सावरकर की, बोलो भारत माता की, बोलो भारत माता की। ಆದರಣೀಯರೇ, ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಆದಷ್ಟು ಬೇಗ ನಮ್ಮ ಡಿಜೆ ಆರ್ಎನ್ಜೆ ಹಿಂಭಾಗಕ್ಕೆ ತೆರಳಬೇಕು. ಮೂರನೆಯ ತಂಡದಿಂದ ಇದೀಗ ಅಟ್ಟಿ ಮಡಕೆ ಬಡಿಯುವ ಸ್ಪರ್ಧೆ ಮುಂದೆ ಬರ್ತಾ ಇದೆ. ನಿಮ್ಮ ಸಮಯ ರೆಡಿಯಾ?
ಎಸ್ ಆರಂಭಗೊಂಡಿದೆ. ಅಟ್ಟಿ ಮಡಕೆ ಬಡಿಯುವ ತಂಡಗಳ ಗಮನಕ್ಕೆ ನೀವುಗಳು ಡಿಜೆ ಆರ್ಎನ್ಜೆ ಹಿಂಭಾಗದಲ್ಲಿ ಉಪಸ್ಥಿತಿ ಇರಬೇಕು. ಕಾರಣ ಮುಂದಕ್ಕೆ ಹೋಗುವಾಗ ಬ್ಯಾಂಡ್ ವಾದನ, ನಾಸಿಕ್ ಬ್ಯಾಂಡ್ ಈ ವಿಭಾಗದಲ್ಲಿ ಅತಿ ಹೆಚ್ಚು ಸೌಂಡ್ಗಳಿರುವ ಕಾರಣ ನಿಮಗೆ ನಮ್ಮ ಅನೌನ್ಸ್ಮೆಂಟ್ಗಳು ಕೇಳೋದಿಲ್ಲ. ಸೊ ದಯವಿಟ್ಟು ಎಲ್ಲ 10 ತಂಡಗಳು ಕೂಡ ನಮ್ಮ ಜೊತೆ ಸಹಕಾರವನ್ನ ಕೊಡಿ. ನೀವು ಡಿಜೆ ಹಿಂಭಾಗದಲ್ಲಿ ನಿಂತ್ಕೊಂಡು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು. ಇದು ದಾರಿಯುದ್ದಕ್ಕೂ ನಿಮ್ಮಲ್ಲಿ ಮಾಡುವ ಮನವಿ. ಇದೀಗ 3ನೆಯ ತಂಡ ಅಟ್ಟಿ ಮಡಕೆ ಬಡಿಯುವಂತಹ ಸ್ಪರ್ಧೆಯಲ್ಲಿ ಮೇಲಕ್ಕೆ ಸಾಗ್ತಾ ಇದೆ. ಬೋಲೋ ಭಾರತ್ ಮಾತಾ ಕಿ, बोलो भारत माता की। छत्रपति शिवाजी महाराज की, स्वातंत्र्य योद्धा वीर दामोदर सावरकर की। ಗುರಿಯ ದಂಡ ಫೌಲ್ ದಯವಿಟ್ಟು ಗಮನಿಸಿ, ಫೌಲ್ ಆಗಿರ್ತದೆ. ಒಂದು ಸಲ ಬಿದ್ದರೆ ತಂಡ ಫೌಲ್ ಆಗಿರ್ತದೆ. ಮುಂದಿನ ತಂಡವಾಗಿ ವಿಷ್ಣುಮೂರ್ತಿ ಕುರಿಯ. ಎಸ್, ವಿಷ್ಣುಮೂರ್ತಿ ಕುರಿಯ. ಯಾವುದೇ ಕುರಿಯ ಸ್ಪರ್ಧಿ ಕೆಳಕ್ಕೆ ಬಿದ್ದರೆ ಆ ತಂಡ ಈ ಸ್ಪರ್ಧೆಯಿಂದ ಹೊರಕ್ಕೆ ಬೀಳುತ್ತದೆ. ಈ ಹಂತಕ್ಕೆ ದಯವಿಟ್ಟು ಮುಂದಿನ ತಂಡ ವಿಷ್ಣುಮೂರ್ತಿ ಕುರಿಯ ತಯಾರಾಗಿರಬೇಕು ಅನ್ನುವ ಕೋರಿಕೆ. ಹೆಚ್ಚಿನ ಮಾಹಿತಿ ರವಿ ಪುಣಚ ಇವರಿಂದ. ತಂಡ ಕೂಡ ಇರಬೇಕಾಗಲು ಒಂದು ಸಲ ತಂಡ ಡೆಮಾಲಿಶ್ ಆದ್ರೆ ಮತ್ತೆ ಕಟ್ಲಿಕ್ಕಿಲ್ಲ. ದಯವಿಟ್ಟು ಗಮನಿಸಿ. ವಿಷ್ಣುಮೂರ್ತಿ ಕುರಿಯ ತಂಡ ರೆಡಿಯಾ? ವಿಷ್ಣುಮೂರ್ತಿ ಕುರಿಯ ತಂಡ ಓಂ ಶ್ರೀ ಬಿರಿಪದವ ತಂಡ ಬನ್ನಿ. ವಿಷ್ಣುಮೂರ್ತಿ ಕುರಿಯ ತಂಡ ಇರುವುದಿಲ್ಲ, ಭಾಗವಹಿಸುವುದಿಲ್ಲ ಅಂತ ಸೂಚನೆಯನ್ನು ನೀಡಿರ್ತಾರೆ. ಓಂ ಶ್ರೀ ಬಿರಿಪದವ ತಂಡ, ಓಂ ಶ್ರೀ ಬಿರಿಪದವ ತಂಡ, ಫ್ರೆಂಡ್ಸ್ ತಂಡ ರವಿ ಕೆಯ್ಯೂರು. ಬಿಟ್ಟು ಮೈಕ್ ಪಾಯಿಂಟ್ ಬಳಿ ಬನ್ನಿ. ನಮ್ಮ ಡಿಜೆ ಆರ್ಎನ್ಜೆ ಎದುರು ಭಾಗಕ್ಕೆ ರವಿ ಕೆಯ್ಯೂರ್ ಅವರೇ ಒಮ್ಮೆಲೆ ಬನ್ನಿ.
ಚರ್ಮಾಂಬರನಾದ ಬಕಪಾಲಿ ಜಾಮೃತ ಫಲದ ಫಲಗುಣ ಜಗಲೀಲ ವಿಠಲಾಶ್ರಯ ಮಿತ್ತಪಮಿತ್ರಂತಿರದ ಚರ್ಮಾಂಬರನಾದ ಚರ್ಮಾಂಬರನಾದ ಕುಟಿಲರಹಿತ ದುರ್ಗತಿ ವೃಷಭಧ್ವಜ್ ನಿಖಿಲ ನಯನ ಸಂಕಟವ ನಿವಾರಿಸು ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ
ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ನಿಂತಾಗ ಮಾಡಬೇಕು ಲಕ್ಷ ತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಕ್ಷ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಲಕ್ಷ ಬೇಡ ರಾಗದ ಕಡೆಗೆ ದೇವವು ತುಂಬಲಿ ಹೃದಯದ ಒಳಗೆ. ಲಕ್ಷ ಬೇಡ ರಾಗದ ಕಡೆಗೆ ದೇವವು ತುಂಬಲಿ ಹೃದಯದ ಒಳಗೆ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಗ ತಾಳ ಹೇಗೋ ಇರಲಿ ರಾಮನಾಮವು ಬಾಯಿಗೆ ಬರಲಿ. ರಾಗ ತಾಳ ಹೇಗೋ ಇರಲಿ ರಾಮನಾಮವು ಬಾಯಿಗೆ ಬರಲಿ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ ಬಾಂಧವ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ಜಯ ರಾಮ 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 ಕೃಷ್ಣ ಚಂದ್ರದಿಂದ ಬಂದ ನೋಡೆ ಗೋಪವೃಂದದಿಂದ ನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಗೋಪವೃಂದದಿಂದ ನಂದಿಸುತ್ತ ಬಂದ ನೋಡೆ. ಗೋವಮೇವ ನೀಲಮೇವ ಬಂದ ನೋಡೆ ಸ್ವಾಮಿ ದೇವತಾ ವಾದ್ಯಗಳಿಂದ ಬಂದ ನೋಡೆ. ಗೋವಮೇವ ನೀಲದೇವ ಬಂದ ನೋಡೆ ಸ್ವಾಮಿ ದೇವತಾ ವಾದ್ಯಗಳಿಂದ ಬಂದ ನೋಡೆ. ಕಂದ
ಗಮನಿಸಿ ರಕ್ಷಕರಾಗಿ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಸಂದರ್ಭದಲ್ಲಿ ರಕ್ಷಕರು
ದಳದ ಕಾರ್ಯಕರ್ತರು ಹಟ್ಟಿ ಮಡಕೆ ಬಡಿಯುವ ಸ್ಪರ್ಧೆಯಲ್ಲಿ ನಮ್ಮ ಜೊತೆ ರಕ್ಷಕರಾಗಿ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯ ಎಲ್ಲ ಕಾರ್ಯಕರ್ತರ ಹಿಂದೂ ಐಕ್ಯ ವೇದಿ ದೇಲಂಪಾಡಿ ಆದಷ್ಟು ರಕ್ಷಕರು ಸಹಕಾರ ನೀಡಬೇಕಲ್ಲಿ. ವಾಸುಕಿ ವಜಾಲ ವಾಸುಕಿ ವಜಾಲ ಮುಂದಿನ ತಂಡ ರೆಡಿ ಇದ್ದೀರಾ? ಹಿಂದೂ ಜಾಗರಣ ವೇದಿಕೆ ಅಲಂಕಾರ ತಂಡ. ಎಸ್ ಅಲ್ಲಿ ತಂಡದ ಸದಸ್ಯರು ಕೂಡ ರಕ್ಷಕರಾಗಿ ಸಹಕಾರ ನೀಡಬಹುದು. माझा जोर सुरू राहायचा, माझा जोर छत्रपती शिवाजी की वाईस कमी आता. छत्रपती शिवाजी की, सावरकर की, वॉच किती सोटी चार बजरंगी ಗಮನಿಸಿ. ರಕ್ಷಕರಾಗಿ ಬೇರೆ ತಂಡದ ಸದಸ್ಯರು ಕೂಡ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಿಂದೂ ಜಾಗರಣ ವೇದಿಕೆ ಅಲಂಕಾರ ತಂಡ ರೆಡಿ ಇದೆಯಾ?
ಒಂದು ಸೇರಿದಪ್ಪ ಮಾತೊಂದು ರಿಕ್ವೆಸ್ಟ್ ಮಾತೆಲ್ಲ ವಿಸಿಲ್ ಮುಗ ಕ್ಲಾಪ್ ಮುಟ್ಟೋದಾಗಲೇ ಸಪೋರ್ಟ್ ಹೊಡೆಯುವ ಸಂದರ್ಭದಲ್ಲಿ ಆ ತಂಡದ ಎಲ್ಲ ಸದಸ್ಯರು ಕೂಡ ಕೆಳಭಾಗದಲ್ಲಿ ರಕ್ಷಣೆಗೆ ನಿಂತಿರಬೇಕು. ಸುನಿಲ್ ತಿಂಕಿಲ ಇವರಿಂದ 500 ನಗದು ಘೋಷಣೆ ಆಗಿದೆ. ದಯವಿಟ್ಟು ತಂಡದವರು ಸ್ವೀಕರಿಸಬೇಕು. ಅದೇ ರೀತಿ ಅಟ್ಟಿ ಮಡಕೆ ಹೊಡೆಯುವ ಸಂದರ್ಭದಲ್ಲಿ ಉಳಿದ ಸದಸ್ಯರು ಕೆಳಭಾಗದಲ್ಲಿ ರಕ್ಷಣೆಗೆ ನಿಂತುಕೊಂಡಿರಬೇಕು. ಅದೇ ರೀತಿ ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ಕೂಡ ಯೂನಿಫಾರ್ಮ್ ಅಲ್ಲಿ ಇದ್ದೀರಿ. ನೀವುಗಳು ಕೂಡ ಸಹಕಾರವನ್ನ ಕೊಡಬೇಕು ರಕ್ಷಣೆಗಾಗಿ ಅನ್ನುವ ಕೋರಿಕೆಯೊಂದಿಗೆ ಈ ಸ್ಪರ್ಧೆ ಅಂತಿಮ ಹಂತದಲ್ಲಿದೆ. ಶ್ರೀ ವಿಷ್ಣು ಯುವಕ ಮಂಡಲ ಕೆಮ್ಮಾಯಿ ಮೊಸರು ಕುಡಿಕೆ ಉತ್ಸವ ಸಮಿತಿ ಇವುಗಳ ಜಂಟಿ ಸಹಯೋಗದಲ್ಲಿ 5ನೇ ವರ್ಷದ ಅದ್ದೂರಿ ಮೊಸರು ಕುಡಿಕೆ ಉತ್ಸವ ದಿನಾಂಕ 28/8/2022 ರವಿವಾರ ಅಶ್ವತ್ಥಕಟ್ಟೆ ಬಳಿ ಕೆಮ್ಮಾಯಿ ಇಲ್ಲಿ ವಿಜೃಂಭಣೆಯಿಂದ ನೆರವೇರಲಿದೆ. ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅನ್ನುವ ಕೋರಿಕೆ. ವಿಷ್ಣು ಯುವಕ ಮಂಡಲ ಕೆಮ್ಮಾಯಿ ಮೊಸರು ಕುಡಿಕೆ ಉತ್ಸವ ಸಮಿತಿ ಕೆಮ್ಮಾಯಿ ಇವುಗಳ ಜಂಟಿ ಆಶ್ರಯದಲ್ಲಿ ದಿನಾಂಕ 28/8/2022 ಆದಿತ್ಯವಾರ ಕೆಮ್ಮಾಯಿ ಓಂ ಅಶ್ವತ್ಥಕಟ್ಟೆ ವಠಾರದಲ್ಲಿ 5ನೇ ವರ್ಷದ ಮೊಸರು ಕುಡಿಕೆ ಉತ್ಸವ ಅದ್ದೂರಿಯಾಗಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎನ್ನುವ ಕೋರಿಕೆ ಶ್ರೀ ವಿಷ್ಣು ಯುವಕ ಮಂಡಲ ಕೆಮ್ಮಾಯಿ. ಸಂದರ್ಭದಲ್ಲಿ ದಯವಿಟ್ಟು
ಇತರ ಸದಸ್ಯರು ಕೆಳಭಾಗದಲ್ಲಿ ರಕ್ಷಣೆಗೆ ನಿಂತಿರಬೇಕು. ಅದೇ ರೀತಿ ಕೇಸರಿ ಟಿ ಶರ್ಟ್ ಅನ್ನ ಧರಿಸಿರುವ ಎಲ್ಲ ಬಜರಂಗ ದಳ ಕಾರ್ಯಕರ್ತರು ನಿಗದಿಗೊಳಿಸಿದ ರಕ್ಷಕರಾಗಿ ತಾವುಗಳು ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಬ್ರಹ್ಮನಗರದ ತಂಡ ಇದೀಗ ಅಡ್ಡಿ ಮಡಕೆ ಹೊಡೆಯುವ 5ನೇ ವಿಭಾಗದ ಸ್ಪರ್ಧೆಯನ್ನ ಗೆದ್ದುಕೊಂಡಿದೆ. ಇವರಿಗೆ ಅವರ ಅಭಿಮಾನಿಗಳಾಗಿ 1,000 ನಗದು ಘೋಷಣೆ ಆಗಿದೆ. ತಂಡಕ್ಕೆ ಅದನ್ನ ಸಮರ್ಪಿಸುವವರಿದ್ದೇವೆ. ಅದೇ ರೀತಿ ಅನಿಲ್ ತೆಕ್ಕಿಲ ಇವರಿಂದ 500 ನಗದು ಘೋಷಣೆ ಆಗಿದೆ. ದಯವಿಟ್ಟು ಪ್ರೇಕ್ಷಕ ಬಂಧುಗಳು ನಗದು ಘೋಷಣೆಯನ್ನ ಮಾಡುವುದಿದ್ರೆ ನೀವುಗಳು TJRNJ ಮಡಿಕೇರಿ ಇದರ ಹಿಂಭಾಗದಲ್ಲಿ ಒಂದು ಮೈಕ್ ಪಾಯಿಂಟ್ ಬಳಿ ಮಾಹಿತಿಯನ್ನ ನೀಡಬಹುದು ಅನ್ನುವ ಕೋರಿಕೆ. ಈಗಾಗಲೇ 1,500 ನಗದು ಘೋಷಣೆಯಾಗಿದೆ. ಸಂಬಂಧಪಟ್ಟ ಬ್ರಹ್ಮನಗರದ ತಂಡ ಇದನ್ನ ಸ್ವೀಕರಿಸಬೇಕು. ಘೋಷಣೆ ಮಾಡಿದ ಎಲ್ಲ ದಾನಿಗಳಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸಿ ಆಕರ್ಷಕ 5ನೇಯ ಅಡ್ಡಿ ಮಡಕೆ ಹೊಡೆಯುವ ಸ್ಪರ್ಧೆ ಇದೀಗ ಅಂತಿಮ ಹಂತದಲ್ಲಿದೆ. ಬ್ರಹ್ಮನಗರದ ತಂಡ ಈ 5ನೇ ವಿಭಾಗದ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ಳುತ್ತಿದೆ. ಸತತ ಬೆಂಬಲದ ನಂತರ ಮತ್ತೆ ಗೆದ್ದಿದೆ ಬ್ರಹ್ಮನಗರ ತಂಡ. ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನಾಚರಣೆಯ ಅಂಗವಾಗಿ 12ನೇಯ ವರ್ಷದ ಅದ್ದೂರಿ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಬೃಹತ್ ಶೋಭಾಯಾತ್ರೆ ಆಂಜನೇಯ ಮಂತ್ರಾಲಯದ ಎದುರು ಭಾಗದಲ್ಲಿ ಅಧಿಕೃತ ಉದ್ಘಾಟನೆಗೊಂಡು ಇದೀಗ ಮುಖ್ಯ ರಸ್ತೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯ ಬಳಿಗೆ ಸಾಗಿ ಬರುತ್ತಿದೆ. ಈ ಒಂದು ಶೋಭಾಯಾತ್ರೆಯಲ್ಲಿ ವಿಶೇಷವಾಗಿ ಶೋಭಾಯಾತ್ರೆಯ ಮುಂಭಾಗದಲ್ಲಿ ಶ್ರೀಕೃಷ್ಣನ ಸುಂದರ ಮೂರ್ತಿಯನ್ನ ಹೊತ್ತುಕೊಂಡಿರುವ ಮಧ್ಯಭಾಗದಲ್ಲಿ ಮಾಡಿ ಬರ್ತಾ ಇದೆ. ಆದಷ್ಟು ಮಧ್ಯಭಾಗದಲ್ಲಿ ಗೋಪುರ ನಿರ್ಮಾಣವನ್ನು ಮಾಡಿ ಅಟ್ಟಿ ಮಡಿಕೆಯ ಮಧ್ಯಭಾಗದಲ್ಲಿ ಗೋಪುರ ನಿರ್ಮಾಣವನ್ನು ಮಾಡಿ ರಕ್ಷಕರಿಗೆ ಸಮಸ್ಯೆ ಆಗ್ತದೆ ಗಮನಿಸಿ. ಸೂಚನೆಗಳನ್ನು ರಕ್ಷಣಾ ವಿಭಾಗಕ್ಕೆ ಇಲ್ಲಿ ಸಮಸ್ಯೆ ಆಗುವುದರಿಂದ ಮಧ್ಯಭಾಗದಲ್ಲಿ ಗೋಪುರ ನಿರ್ಮಾಣವನ್ನು ಮಾಡಲಿಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಗೋಪುರವನ್ನು ಮಧ್ಯಭಾಗಕ್ಕೆ ಕಂಡು ಹೋಗಿ ದಯವಿಟ್ಟು ಗಮನಿಸಿ. ಅಟ್ಟಿ ಮಡಕೆ ಹೊಡೆಯುವ ತಂಡಗಳ ಗಮನಕ್ಕೆ ಗೋಪುರ ರಚನೆಯನ್ನ ಅಟ್ಟಿ ಮಡಕೆಯ ಮಧ್ಯಭಾಗದಲ್ಲಿ ರಚನೆ ಮಾಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನ್ನುವ ವಿನಂತಿ. ಇದೀಗ ಶ್ರೀಕೃಷ್ಣನ ಮೂರ್ತಿಯನ್ನ ಹೊತ್ತಿರುವಂತಹ ಆಕರ್ಷಕ ರಥ ಭಾಗದಲ್ಲಿ ಸಾಗಿ ದೇವಸ್ಥಾನದ ಬಳಿ ಸಾಗಿ ಬರುತ್ತಾ ಇದೆ. ಅವರನ್ನ ಹಿಂಬಾಲಿಸಿಕೊಂಡು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ ತೃತೀಯ ಸ್ಥಾನ, ಅಂತಿಮ ಹಂತದತ್ತ ಬರ್ತಾ ಇದೆ. 5ನೇಯ ಅಟ್ಟಿ ಮಡಕೆ ಮುಕ್ತಾಯಗೊಂಡಿದೆ. ಅಭಿನಂದನೆ. ಎಲ್ಲ ಇದು ಸಬ್ಬ ಬಿಟ್ಟಿ ಮಜಪ್ಪ ಭಾಗದಲ್ಲಿ ಸಹಕಾರವನ್ನು ಕೊಡಬೇಕು. ಈ ಒಂದು ಬೃಹತ್ ಶೋಭಾಯಾತ್ರೆ ಇದೀಗ ದೇವಸ್ಥಾನದತ್ತ ಸಾಗಿ ಬರುತ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ
ಅಡ್ಡಿ ಮಡಕೆ ಮುಂಭಾಗದಲ್ಲಿ ಆಕರ್ಷಕ ಶ್ರೀಕೃಷ್ಣನ ಮೂರ್ತಿಯನ್ನು ಹೊತ್ತಿರುವ ರಥ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿರುವ ವೀರಾಂಜನೇಯ ವ್ಯಾಯಾಮ ಶಾಲೆ ಚಂದ್ರಗಿರಿ ಬಿಟ್ಲಾಗ್ತಾ ಇದೆ. ಅಶ್ವ ಫ್ರೆಂಡ್ಸ್ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಆರಂಭ ಆಗ್ತಾ ಇದೆ. ಪ್ರಥಮ ವಿಭಾಗವನ್ನ ಕೂಡ ಗೆದ್ದುಕೊಂಡಿದ್ದೀರಿ. ಇದೀಗ ಮತ್ತೊಂದು ವಿಭಾಗದಲ್ಲೂ ಕೂಡ ವಿಜಯದ ಪತಾಕೆಯನ್ನ ಹಾರಿಸುವಂತ ಮುನ್ನುಡಿಯನ್ನ ಬರಿತಾ ಇದ್ರಿ. ಅಭಿನಂದನೆ, ಅಭಿವಂದನೆ. ಬಜರಂಗ ದಳ ಕರ್ನಾಟಕ ಪ್ರಾಂತ ಸಂಯೋಜಕರು. ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ MK ಪ್ರಸಾದ್, ಖ್ಯಾತ ವೈದ್ಯರು, ಪುತ್ತೂರು. ಅದೇ ರೀತಿ ಅಣ್ಣಪ್ಪ ಕಾರೆಕಾಡು, ಪೌರ ಕಾರ್ಮಿಕ ಮತ್ತು ಹೊರಗುತ್ತಿಗೆ ಸಂಘದ ಕರಾವಳಿ ಸಂಚಾಲಕರು, ಇವರು ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಅಭ್ಯಾಗತರನ್ನು ವೇದಿಕೆಗೆ ಕರೆತರಬೇಕಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ಪ್ರಖಂಡದ ಎಲ್ಲ ಸದಸ್ಯರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಗೆ ಪ್ರಾಂತ ಸಹ ಸಂಯೋಜಕರು ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ ಮುರಳಿ ಕೃಷ್ಣ ಹಸಂತಡ್ಕ, ಇವರು ವೇದಿಕೆಗೆ ಆಗಮಿಸಬೇಕು. ಗೌರವಾಧ್ಯಕ್ಷರು ಹೂವಪ್ಪ ಕಲ್ಲಾರೆ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು, ಇದರ ಅಧ್ಯಕ್ಷರು ಡಾಕ್ಟರ್ ಕೃಷ್ಣ ಪ್ರಸನ್ನ, ಕಾರ್ಯದರ್ಶಿ ಶ್ರೀಯುತ ಸತೀಶ್ BS, ಸಂಯೋಜಕರಾದ ಭರತ್ ಕುಂಡೇಲು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅತಿಥಿ ಅಭ್ಯಾಗತರ ಜೊತೆಯಲ್ಲಿ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು ನಗರ ಪ್ರಖಂಡದ ಅಧ್ಯಕ್ಷರಾದ ಶ್ರೀಯುತ ಜನಾರ್ದನ ಬೆಟ್ಟ, ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರಾದ ಸಂಕಪ್ಪಗೌಡ ಅಜಯನಗರ, ಕಾರ್ಯದರ್ಶಿ ರವಿಕುಮಾರ್ ಕೈತಡ್ಕ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಪುತ್ತೂರು ಮೊಸರುಗುಡಿಕೆ ಉತ್ಸವ ಸಮಿತಿಯ ಸಂಚಾಲಕರಾದ ಲಕ್ಷ್ಮಣಗೌಡ ಬೆಳ್ಳಿಪಾಡಿ, ಕಾರ್ಯದರ್ಶಿ ಶ್ರೀಧರ ತೆಂಕಿಲ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಆಗಮಿಸಿರುವ ಎಲ್ಲ ಹಿಂದೂ ಬಾಂಧವರು ಸಭಾಂಗಣದ ಒಳಗೆ ಆಗಮಿಸಿ ಆಸನಗಳನ್ನು ಸ್ವೀಕರಿಸಿ ಈ ಸಭಾ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಅತ್ಯಂತ ಪ್ರೀತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಳುವಾರು ಆಂಜನೇಯ ಮಂತ್ರಾಲಯದ ಬಳಿಯಿಂದ ಹೊರಟಂತ ಡಾಕ್ಟರ್ ಸುರೇಶ್ ಪುತ್ತೂರಾಯ ಇವರು ಉದ್ಘಾಟನೆ ಮಾಡಿ, ಭರತ್ ಕುಂಡೇಲು ಇವರು ಧ್ವಜ ಹಸ್ತಾಂತರ ಮಾಡುವ ಮೂಲಕವಾಗಿ ಅತ್ಯಂತ ಸುಂದರವಾದಂತ ಶೋಭಾಯಾತ್ರೆ ದೇವಳದ ಬಳಿಗೆ ಆಗಮಿಸಿ ಈಗ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಕುಮಾರಿ ಕೀರ್ತಿ ಕುಡ್ವ. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं
कृष्णं वन्दे जगद्गुरुं कृष्णं वन्दे जगद्गुरुं कृष्णा 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 ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದದ್ದು ಯಾವುದೂ ಇಲ್ಲ, ಪರಿವರ್ತನೆಯೇ ಜಗದ ನಿಯಮ ಎನ್ನುವಂತ ಗೀತೆಯ ಸಂದೇಶವನ್ನು ನೆನಪು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಜನಾರ್ದನ ಬೆಟ್ಟ, ವಿಶ್ವ ಹಿಂದೂ ಪರಿಷತ್ ನಕರ ಪ್ರಖಂಡದ ಅಧ್ಯಕ್ಷರು. ದಯವಿಟ್ಟು ಹಿಂದೆ ನಿಂತಿರುವ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ಒಂದಷ್ಟು ಆಸನಗಳು ಖಾಲಿ ಇದೆ, ದಯವಿಟ್ಟು ಆಸನಗಳನ್ನು ಸ್ವೀಕರಿಸಬೇಕು. ಹರಿ ಓಂ. ಹರಿ ಓಂ. ಹರಿ ಓಂ. ಮಹಾದೇವನನ್ನು ನೆನೆಸುತ್ತಾ ಮಹಾಲಕ್ಷ್ಮಿಗೆ ವಂದಿಸುತ್ತಾ ಶ್ರೀರಾಮ ಶ್ರೀಕೃಷ್ಣ ದೇವರನ್ನು ನೆನೆಸುತ್ತಾ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಮೊಸರುಗುಡಿಕೆ ಉತ್ಸವ ಸಮಿತಿ ಇದರ ವತಿಯಿಂದ 12ನೇ ವರ್ಷದ ಮೊಸರುಗುಡಿಕೆ ಉತ್ಸವವು ಈಗಾಗಲೇ ಬಳುವಾರಿನ ಆಂಜನೇಯ ಮಂತ್ರಾಲಯದ ಬಳಿಯಿಂದ ವಿಜೃಂಭಣೆಯಿಂದ ಹೊರಟು ಈಗ ಈ ಮಹಾದೇವನ ಸನ್ನಿಧಿಯಲ್ಲಿ ಧಾರ್ಮಿಕ ಸಭೆಯ ಸುಸಂದರ್ಭದಲ್ಲಿ ನಾವಿದ್ದೇವೆ. ಈ ಘನವೆತ್ತ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಪಿ ವಾಮನ್ ಪೈ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಪುತ್ತೂರು ಮೊಸರುಗುಡಿಕೆ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ವಾಮನ್ ಪೈ ಅವರಿಗೆ ಜಯಂತ್ ಕುಂಜೂರು ಪಂಜ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇಂದಿನ ಪ್ರಮುಖ ದಿಕ್ಸೂಚಿ ಭಾಷಣವನ್ನು ಮಾಡಲಿರುವಂಥ ಬಜರಂಗದಳ ಕರ್ನಾಟಕ ಪ್ರಾಂತ ಸಂಯೋಜಕರಾದಂಥ ಸುನಿಲ್ ಕೇಹರ್ ಇವರಿಗೆ ಪುತ್ತೂರು ಮೊಸರುಗುಡಿಕೆ ಉತ್ಸವ ಸಮಿತಿ ಮತ್ತು ವಿಶ್ವ ಹಿಂದೂ ಪರಿಷತ್ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಸುನಿಲ್ ಕೆಆರ್ ಅವರಿಗೆ ಹರೀಶ್ ಕುಮಾರ್ ದೋಳ್ಪಾಡಿ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂಥ ಅಣ್ಣಪ್ಪ ಕಾರೆಕ್ಕಾಡು ಪೌರ ಕಾರ್ಮಿಕ ಮತ್ತು ಹೊರಗುತ್ತಿಗೆ ಸಂಘದ ಕರಾವಳಿ ಸಂಚಾಲಕರು, ಇವರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಪುತ್ತೂರು ಮೊಸರುಗುಡಿಕೆ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಅಣ್ಣಪ್ಪ ಕಾರೆಕ್ಕಾಡು ಇವರಿಗೆ ಚೇತನ್ ಬಳುವರ್ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಪುತ್ತೂರು ಮೊಸರುಗುಡಿಕೆ ಉತ್ಸವ ಸಮಿತಿಯ ಈ ವರ್ಷದ
ಸಂಚಾಲಕರಾದಂಥ ಲಕ್ಷ್ಮಣ ಬೆಳ್ಳಿಪ್ಪಾಡಿ, ತಾಲೂಕು ಪಂಚಾಯತ್ ಸದಸ್ಯರು, ಇವರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಮೊಸಡಿಗೆ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಲಕ್ಷ್ಮಣ ಬೆಳ್ಳಿಪಾಡಿ ಅವರಿಗೆ ಸೇಸಪ್ಪ ಬೆಳ್ಳಿಪಾಡಿ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಪುತ್ತೂರಿನ ಯುವ ಕಣ್ಮಣಿ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಕರ್ನಾಟಕ ದಕ್ಷಿಣ ಪ್ರಾಂತ ಬಜರಂಗ ದಳ ಸಹ ಸಂಯೋಜಕರಾದಂಥ ಮುರಳೀಕೃಷ್ಣ ಹಾಸಂತಡ್ಕ ಇವರಿಗೆ ಪುತ್ತೂರು ಮೊಸಡಿಗೆ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮುರಳೀಕೃಷ್ಣ ಹಾಸಂತಡ್ಕ ಅವರಿಗೆ ರೂಪೇಶ್ ಬಲ್ನಾಡು ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸನ್ನ ಇವರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತು ಮೊಸಡಿಗೆ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರಿಗೆ ರೂಪೇಶ್ ಬೋರಾ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಧುಸೂದನ್ ಪಡ್ಡೆ ಇವರು ಡಾಕ್ಟರ್ ಕೃಷ್ಣ ಪ್ರಸನ್ನ ಇವರಿಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಭಾಸ್ಕರ ಧರ್ಮಸ್ಥಳ ಹಾಗೂ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಪ್ರೇಮಲತಾ ರವಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಕಾರ್ಯದರ್ಶಿಯಾದಂಥ ಸತೀಶ್ BS ಇವರಿಗೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಮೊಸಡಿಗೆ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಸತೀಶ್ BS ಅವರಿಗೆ ಅಶೋಕ್ ಸವಣೂರು ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮಾತೃಮಂಡಳಿಯ ಉಪಾಧ್ಯಕ್ಷರಾದಂಥ ಪ್ರೇಮಲತಾ ರಾವ್ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಪುತ್ತೂರು ಮೊಸಡಿಗೆ ಉತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಪ್ರೇಮಲತಾ ರಾವ್ ಇವರಿಗೆ ಶ್ರೀಮತಿ ಅನುಪಮ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಉಪಾಧ್ಯಕ್ಷರಾದ ಭಾಸ್ಕರ ಧರ್ಮಸ್ಥಳ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಮೊಸಡಿಗೆ ಉತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ಭಾಸ್ಕರ ಧರ್ಮಸ್ಥಳ ಇವರಿಗೆ ದಿನೇಶ್ ತಿಂಗಳಾಡಿ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ 12ನೇ ವರ್ಷದ ಮೊಸಡಿಗೆ ಉತ್ಸವ ಸಮಿತಿಯ ಕಾರ್ಯದರ್ಶಿಯಾದಂಥ ಮತ್ತು ಪುತ್ತೂರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಸಾರ ಪ್ರಮುಖರಾದಂಥ ಶ್ರೀಧರ್ ತೆಂಕಿಲ ಇವರನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಮೊಸಡಿಗೆ ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಧರ್ ತೆಂಕಿಲ ಅವರಿಗೆ ಸುರೇಶ್ ಕಾವು ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಾಗೆ ರವಿ ಕೈತಡ್ಕ ಗ್ರಾಮಾಂತರ ಪ್ರಖಂಡ ಕಾರ್ಯದರ್ಶಿ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಪುತ್ತೂರು ಮೊಸಡಿಗೆ ಉತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತ ರವಿಕುಮಾರ್ ಕೈತಡ್ಕ ಅವರಿಗೆ ಜೀವನಾಚಾರ್ಯ ಬಲ್ನಾಡು ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸೇರಿರುವಂಥ ಎಲ್ಲ
ಸಮಸ್ತ ಹಿಂದೂ ಬಂಧು ಭಗಿನಿಯರು ಹಾಗೂ ವಿಶ್ವ ಹಿಂದೂ ಪರಿಷತ್ ಭಜನದಲ್ಲಿ ಎಲ್ಲ ಕಾರ್ಯಕರ್ತರು ಹಾಗೂ ಮಾಧ್ಯಮ ವರ್ಗದವರನ್ನು ಎಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮ್, ಜೈ ಬಜರಂಗಿ. ಸ್ವಾಗತ ಭಾಷಣವನ್ನು ನೆರವೇರಿಸಿದ ಜನಾರ್ದನ್ ಬೆಟ್ಟ ತಮಗೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿಯಾದಂತಹ ಶ್ರೀಯುತ ನವೀನ್ ನೆರಿಯಾ ತಮ್ಮ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ರಾಮಚಂದ್ರ ಕಾಮತ್ ಅವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಬಜರಂಗ ದಳದ ನಿಕಟಪೂರ್ವ ಜಿಲ್ಲಾ ಸಂಚಾಲಕರಾಗಿದ್ದಂತಹ ಶ್ರೀಯುತ ದಿನೇಶ್ ಕುಮಾರ್ ಜೈನ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅನೇಕ ಹಿರಿಯರು ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಬೇಕು ಅಂತ ಶ್ರೀಯುತ ಮುರಳೀಕೃಷ್ಣ ಹಸಂತಡ್ಕ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆರಾಧ್ಯ ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರನಿಗೆ ಪಡಮಡುತ್ತಾ ವಿಶ್ವ ಹಿಂದೂ ಪರಿಷತ್ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ಇದರ ಆಶ್ರಯದಲ್ಲಿ ನಡೀತಿರತಕ್ಕಂಥ 12ನೇ ವರ್ಷದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹಿರಿಯ ಉದ್ಯಮಿಗಳು ಆಗಿರ್ತಕ್ಕಂಥ ವಾಮನ್ ಪೈ ಅವರೇ, ಈ ಒಂದು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯ ಸಂಚಾಲಕರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಲಕ್ಷ್ಮಣ್ ಬೆಳ್ಳಿಪಾಡಿ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಸಹೋದರ, ನಿರಂತರವಾಗಿ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡುವುದಕ್ಕೋಸ್ಕರ ನಮ್ಮ ಜೊತೆ ಹೆಗಲಿಗೆ ಕೊಟ್ಟು ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಅಣ್ಣಪ್ಪ ಕಾರೆಕಾಡ್ ಅವರೇ, ಈ ಒಂದು ಸಭಾ ಕಾರ್ಯಕ್ರಮದ ಪ್ರಮುಖ ಭಾಷಣಕಾರರಾಗಿ ಬಜರಂಗ ದಳವನ್ನು ಇಡೀ ಕರ್ನಾಟಕ ಪ್ರಾಂತದಲ್ಲಿ ಸಂಘಟಿಸಿ ಯುವಕರನ್ನ ರಾಷ್ಟ್ರ ಶಕ್ತಿಯನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸಹೋದರ ಸುನಿಲ್ KR ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಪದಾಧಿಕಾರಿ ಬಂಧುಗಳೇ, ಸಂಘಟನೆಯ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತಿರತಕ್ಕಂಥ ಸಹೋದರ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹಗಲಿರುಳೆನ್ನದೇ ದುಡಿದಿರ್ತಕ್ಕಂಥ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ನಾವೆಲ್ಲ ಒಮ್ಮೆ ಜೋರಾಗಿ ತಾಯಿ ಭಾರತಿಯನ್ನ ನೆನೆಯೋಣ. ಕಾರಣ ಇಷ್ಟೇ, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಆ ಉತ್ಸವವನ್ನ ಆಚರಣೆ ಮಾಡಿಕೊಂಡು ತಾಯಿ ಭಾರತಿ ಸ್ವಾತಂತ್ರ್ಯಗೊಂಡು 75 ವರ್ಷ ಸಂದರೂ ಸಹ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ನಡೀತಿರ್ತಕ್ಕಂಥ ಸಂದರ್ಭ, ಒಬ್ಬ ಸ್ವಾತಂತ್ರ್ಯ ಸೇನಾನಿ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ 42 ವರ್ಷಗಳ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸಿದ್ಧರಾಗಿ ಯಾವ ತ್ಯಾಗ ಬೇಕಾದರೂ ಮಾಡ್ತೀನಿ, ಆದರೆ ತಾಯಿ ಭಾರತಿಯನ್ನ ಸ್ವಾತಂತ್ರ್ಯಗೊಳಿಸಿಯೇ ಸಿದ್ಧ ಅಂತ ಘೋಷಣೆ ಮಾಡಿಕೊಂಡು ನೂರಾರು ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥ ಒಬ್ಬ ವೀರ ಸಾವರ್ಕರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಈ ದೇಶದ ಒಂದಷ್ಟು ದುಷ್ಟಶಕ್ತಿಗಳೇನಿದ್ದಾರೆ ಅವರಿಗೆ ಇವತ್ತು ಸಮಾಜ ಸಂದೇಶ ಕೊಡಬೇಕು. ಹಿಂದೂ ಸಮಾಜ ಜಾಗೃತಗೊಂಡಿದೆ. ನಿಮ್ಮ ಯಾವುದೋ ಒಂದು ಕೆಟ್ಟ ಮಾತುಗಳಿಗೆ ಬೆಲೆ ಕೊಡ್ಲಿಕ್ಕೆ ತಯಾರಿಲ್ಲ. ಹಿಂದೂ ಸಮಾಜದ ಕ್ಷಾತ್ರ ತೇಜಸ್ಸನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ. ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ. ಈ ಭಾರತೀಯರ ನಂಬಿಕೆಗಳ ಮೇಲೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ. ಆ ರೀತಿಯ ಸಂದೇಶ ನಮ್ಮ ಘೋಷಣೆಯ ಮುಖಾಂತರ ಹೋಗಬೇಕು. ಎರಡನೇದು, ಈ ದೇಶದ ಮೇಲೆ ಒಂದಷ್ಟು, ಈ ಧರ್ಮದ ಮೇಲೆ ಒಂದಷ್ಟು ದೌರ್ಜನ್ಯಗಳು, ದಬ್ಬಾಳಿಕೆಗಳು ಆಗ್ತಾ ಇದೆ. ಭಯೋತ್ಪಾದನೆ ಹೆಸರಿನಲ್ಲಿ ಕೆಜೆಹಳ್ಳಿ, ಡಿಜೆ ಹಳ್ಳಿಯಲ್ಲಿ ದಬ್ಬಾಳಿಕೆ ಮಾಡ್ತಾರೆ, ಹುಬ್ಬಳ್ಳಿಯಲ್ಲಿ ದಾಳಿ ಮಾಡ್ತಾರೆ, ಗೋ ಹತ್ಯೆಯನ್ನು ತಡಿತಾನೆ ಅಂತ ಹೇಳುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಹರ್ಷನ ಹತ್ಯೆ ಆಗತ್ತೆ ಶಿವಮೊಗ್ಗದಲ್ಲಿ. ಯಾವುದೇ ಕೇಸುಗಳನ್ನು ತನ್ನ ಮೇಲೆ ಹಾಕಿಕೊಳ್ಳದೆ ಸಮಾಜದ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಆ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಮಾಡ್ತಾರೆ.
ಅಂತಹ ದುಷ್ಟ ಶಕ್ತಿಗಳಿಗೆ ಒಂದು ಸಂದೇಶ ಹೋಗ್ಬೇಕು. ಹಿಂದೂ ಸಮಾಜ ಸಿಂಹ ಗರ್ಜನೆಯನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತಾ ಇದೆ. ನಮಗಿನ್ನಿಲ್ಲಿ ದಾರಿ ಇಲ್ಲ. ನಾವು ಭಯೋತ್ಪಾದನೆ ಮಾಡ್ತೀವಿ, ದೇಶದ್ರೋಹದ ಕೆಲಸ ಮಾಡ್ತೀವಿ, ರಾಷ್ಟ್ರದ್ರೋಹದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಭಾರತದ ನೆಲದಲ್ಲಿ ನಮ್ಗೆ ಜಾಗ ಇಲ್ಲ ಅಂತ ಹೇಳುವಂತ ನಡುಕ ಭಯ ಅವರಿಗೆ ಹುಟ್ಟಬೇಕು. ಆ ರೀತಿಯ ಘೋಷಣೆಯನ್ನ ನಾವೆಲ್ಲ ಎರಡೂ ಕೈಗಳನ್ನೆತ್ತಿ ಮಾಡೋಣ. ಬಲ ಭಾರತ್ ಮತಕ್ಕೆ, ಬಲ ಭಾರತ್ ಮತಕ್ಕೆ. ಆದರಣೀಯರೇ, ಕೇವಲ 2 ಸಂದೇಶಕ್ಕೋಸ್ಕರ ಈ ಕಾರ್ಯಕ್ರಮ. 12 ವರ್ಷಗಳಿಂದ ಪುತ್ತೂರಿನ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಇಡೀ ಹಿಂದೂ ಸಮಾಜವನ್ನ ಒಟ್ಟು ಸೇರಿಸಿಕೊಂಡು ಜಾತಿ ಮತ ಪಕ್ಷ ನಮ್ಗೆ ಮುಖ್ಯ ಅಲ್ಲ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳುವಂತ ಭಾವನೆಯಿಂದ ಸಾವಿರಾರು ಜನರನ್ನ ಒಟ್ಟು ಮಾಡಿಕೊಂಡು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಯಾವಾಗ ಸಂಘದ ಮಾರ್ಗದರ್ಶನದಲ್ಲಿ 1964ನೇ ಇಸ್ವಿ ಮುಂಬಯಿಯ ಸಾಂದೀಪನಿ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ಆಯ್ತಾ, ಆ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನವನ್ನ ಹಿಂದೂ ಸಮಾಜದ ದಿನವನ್ನಾಗಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಇಡೀ ಹಿಂದೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಸಂಘಟಿತಗೊಳಿಸಬೇಕು, ಜಾಗೃತಗೊಳಿಸಬೇಕು ಹೇಳುವಂತ ಸಂದೇಶವನ್ನು ಕೊಡೋದಕ್ಕೋಸ್ಕರ, ಬಂಧುಗಳ ಸಂದೇಶವನ್ನು ಕೊಡೋದಕ್ಕೋಸ್ಕರ. ಎರಡನೇದು, ಇವತ್ತು ನಮ್ಮ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ ಈ ರೀತಿಯ ದಾಳಿಗಳು, ಆಘಾತಗಳಾದಾಗ ಹಿಂದೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಒಂದು ಯುವ ಸಂಘಟನೆ ಬಜರಂಗ ದಳ ದೇಶವ್ಯಾಪಿಯಾಗಿ ಇವತ್ತು ಸಮಾಜದ ಕಾರ್ಯವನ್ನು ಮಾಡ್ತಾ ಇದ್ರೆ, ಸೇವೆ, ಸಂಸ್ಕಾರ, ಸುರಕ್ಷೆ ಹೆಸರಿನಲ್ಲಿ ಇಡೀ ಸಮಾಜದ ಸೇವೆ. 2 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೋವಿಡ್ ಇತ್ತು. ಆ ಕೋವಿಡ್ ನ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿಂದೂವಿಗೆ, ಪ್ರತಿಯೊಬ್ಬ ಸಮಾಜದ ವ್ಯಕ್ತಿಗೆ, ಈ ದೇಶದ ಸಾರ್ವಜನಿಕರಿಗೆ ಯಾವ ಸಂದರ್ಭದಲ್ಲಿ ರಕ್ತ ಬೇಕಾ, ಯಾವ ಸಂದರ್ಭದಲ್ಲಿ ಸಹಾಯ ಬೇಕಾ, ಯಾವ ಮನೆಗಳಿಗೆ ಅತ್ಯವಶ್ಯಕದ ವಸ್ತುಗಳು ಬೇಕಾ ಅದನ್ನು ಒದಗಿಸಿಕೊಟ್ಟು ಸೇವೆಯಲ್ಲಿ ತನ್ನದು ಎತ್ತಿದ ಕೈ ತಾನು ಇಡೀ ದೇಶದಲ್ಲಿ ಮುಂದೆ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ ಅದು ಬಜರಂಗ ದಳ. ಬಂಧುಗಳೇ, ಬಜರಂಗ ದಳ ಸಾವಿರಾರು ಕಾರ್ಯಕರ್ತರು ಆ ರೀತಿಯ ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಪರಿಣಾಮ ಇವತ್ತು ಸಮಾಜದ ಕಾರ್ಯವನ್ನ ಮಾಡುವಂತ ಸಂಘಟನೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಅದು ಬಜರಂಗ ದಳ. ಧರ್ಮ ರಕ್ಷತಿ ರಕ್ಷಿತ ಹೇಳುವಂತ ವೇದವಾಕ್ಯದಡಿ ಇಡೀ ಸಮಾಜದ ವಿಶ್ವದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಒಟ್ಟು ಸೇರಿಸಿಕೊಂಡು 400 ವರ್ಷಗಳ ಹೋರಾಟ ಇವತ್ತು ಹೆಮ್ಮೆ ಆಗ್ತಾ ಇದೆ. 400 ವರ್ಷಗಳ ಹೋರಾಟ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪುನರ್ ನಿರ್ಮಾಣ ಮಾಡಬೇಕು, ರಾಮನ ಪ್ರತಿಷ್ಠೆ, ರಾಮಲಲ್ಲನ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳುವಂತ ಸಂಕಲ್ಪ ಏನಿತ್ತ, ಸಾವಿರಾರು ಲಕ್ಷಾಂತರ ಜನರ ತ್ಯಾಗ ಏನಿತ್ತ, ಕೋಟ್ಯಾಂತರ ಜನರ ಭಾವನೆಗಳೇನಿತ್ತ, ಅದರ ನೇತೃತ್ವವನ್ನು ವಹಿಸಿಕೊಂಡು ಪ್ರಶ್ನೆ ಮಾಡ್ತಾ ಇದ್ರು. 1 ರೂಪಾಯಿ ತಕೊಂಡು ಹೋಗಿದ್ರು, ಮಂದಿರ ಕಟ್ಟಲಿಲ್ಲ, ಚುನಾವಣೆ ಬಂದಾಗ ಹೇಳ್ತಾ ಇದ್ರು ಅಂತ ಹೇಳಿದ್ರು. ವಿಶ್ವ ಹಿಂದೂ ಪರಿಷತ್ತು ಚುನಾವಣೆಗೋಸ್ಕರ ಚಿಂತನೆ ಮಾಡುವಂತ ಸಂಘಟನೆ ಅಲ್ಲ, ದೇಶದ ಜನರ ನಂಬಿಕೆಗಳನ್ನ ಉಳಿಸುವುದಕ್ಕೋಸ್ಕರ, ದೇಶದ ಜನರ ಈ ಹಿಂದೂ ಸಮಾಜದ ನಂಬಿಕೆಗಳನ್ನ ಉಳಿಸುವುದಕ್ಕೋಸ್ಕರ ಯಾವುದೇ ತ್ಯಾಗ ಮಾಡಿ ಆದರೂ ರಾಮಲಲ್ಲನ ಪ್ರತಿಷ್ಠೆಯನ್ನ ಅಲ್ಲೇ ಮಾಡ್ತೇವೆ ಅಂತ ತೋರಿಸಿರ್ತಕ್ಕಂಥ ಸಂಘಟನೆ ಅದು ವಿಶ್ವ ಹಿಂದೂ ಪರಿಷತ್. ಬಂಧುಗಳೇ, ಅದರ ಕಾರ್ಯಕರ್ತರು ನಾವು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ, ಎದೆ ತಟ್ಟುಕೊಂಡು ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಅಂತಹ ಸಂಘಟನೆ ರಾಮ ಮಂದಿರ ಹೋರಾಟದ ಮುಂಚೂಣಿಯಲ್ಲಿ ನಿಂತುಕೊಂಡು ಸರ್ವ ಹಿಂದೂಗಳನ್ನ ಒಗ್ಗೂಡಿಸಿಕೊಂಡು ಯುವಕರನ್ನ ಮುಂದೆ ಇಟ್ಟುಕೊಂಡು ಆ ಹೋರಾಟದಲ್ಲಿ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ರಾಮ ಮಂದಿರದ ನಿರ್ಮಾಣವನ್ನು ನಮ್ಮೆಲ್ಲ ಕನಸನ್ನ ನನಸು ಮಾಡುವಂತ ಹಂತದಲ್ಲಿ ನಾವಿದ್ದೇವೆ. ನಮ್ಗಿಲ್ಲೇ ಇಷ್ಟೇ ಮುಗಿಲಿಲ್ಲ, ರಾಮ ಮಂದಿರದ ನಿರ್ಮಾಣನೂ ಆಗಬೇಕು, ಈ ದೇಶದಲ್ಲಿ ರಾಮರಾಜ್ಯದ ನಿರ್ಮಾಣನೂ ಆಗಬೇಕು. ಅಖಂಡವಾಗಿರ್ತಕ್ಕಂಥ ಹಿಂದೂ ಸಮಾಜ ಇವತ್ತು ನಿಶ್ಚಯ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಹಿಂದೂ ಸಮಾಜ ಯಾವತ್ತು ಶೂರ ಸಮಾಜ, ಶೌರ್ಯವಂತ ಸಮಾಜ, ಹಿಂದೂ ಸಮಾಜದ ಕ್ಷಾತ್ರ ತೇಜಸ್ಸನ್ನ ತಡೆಯುವಂತ ಶಕ್ತಿ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಅದನ್ನು ಮತ್ತೆ ಜಾಗೃತಗೊಳಿಸುವುದಕ್ಕೋಸ್ಕರ, ಅದನ್ನು ಮತ್ತೆ ಉದ್ದೀಪನಗೊಳಿಸುವುದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದನೆಯನ್ನ ತಿಳಿಸಿಕೊಂಡು ಒಂದು ನೆನಪನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಇಷ್ಟು ಸುಂದರವಾಗಿರ್ತಕ್ಕಂಥ ಶೋಭಾಯಾತ್ರೆ, ಸುಮಾರು 10 ದಿನಗಳಿಂದ ಆಟೋಟಗಳು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಗಲು ಇರುಳು ಎನ್ನದೆ ದುಡಿದಿರ್ತಕ್ಕಂಥ ನನ್ನ ಯುವ ಕಾರ್ಯಕರ್ತ ಬಂಧುಗಳಿದ್ದಾರೆ. ಅವರು ಸುಮಾರು ಒಂದು 5-6 ದಿವಸಗಳಿಂದ 24 ಗಂಟೆ ಈ ಸಮಾಜದ ಕಾರ್ಯಕ್ಕೋಸ್ಕರ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಸ್ಕರ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಸಂಘಟನೆಯ ಪರವಾಗಿ, ಪುತ್ತೂರಿನ ಮಹಾಜನತೆಯ ಪರವಾಗಿ
ವಂದನೆ ಮತ್ತೆ ಕೃತಜ್ಞತೆಗಳನ್ನು ತಿಳಿಸಿಕೊಂಡು ಎಲ್ಲರೂ ಎರಡೂ ಕೈಗಳನ್ನು ಎತ್ತಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಅಭಿನಂದನೆ ತಿಳಿಸಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತಾ ನನ್ನೆರಡು ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಅಧರ್ಮದಿಂದ ಶತ್ರು ಹಲವಾರು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವರನ್ನು ಸುಡಲು ಆರಂಭಿಸುತ್ತದೆ. ಆ ಕ್ಷಣದಿಂದ ಅವನ ನಿರ್ನಾಮವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ದೌರ್ಬಲ್ಯ ಎಲ್ಲ ಅನಿಷ್ಟಗಳ ತವರು, ಆದುದರಿಂದ ದೌರ್ಬಲ್ಯವನ್ನು ಬಿಡು ಎನ್ನುವ ಕೃಷ್ಣನ ಸಂದೇಶವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆ ಅಭ್ಯಾಗತರಾಗಿ ಸೇರಿಕೊಂಡಿರುವಂತ ಶ್ರೀಯುತ ಅಣ್ಣಪ್ಪ ಕಾರೆಕಾಡು ಇವರಿಂದ 2 ಮಾತುಗಳು. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಪುತ್ತೂರು ಮುಸರಕೊಟ್ಟಿಗೆ ಉತ್ಸವ ಮತ್ತು ಶೋಭಾಯಾತ್ರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಹಾಗೆ ನಮ್ಮ ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತು ವಿಶ್ವದಲ್ಲಿ ಇರುವ ಎಲ್ಲ ಹಿಂದೂಗಳನ್ನು ಒಟ್ಟುಗೂಡಿಸುವಂಥ ಸಂಘಟನೆ ಅಂತ ಹೇಳಿದರೆ ಅದು ವಿಶ್ವ ಹಿಂದೂ ಪರಿಷತ್. ಇದರ ವಿಶೇಷ ಏನು ಅಂತ ಹೇಳಿದರೆ, ಸಮಾಜದಲ್ಲಿ ಸಾಮರಸ್ಯವನ್ನು ಸಾರಿದಂತಹ ಶ್ರೀಕೃಷ್ಣ ಪರಮಾತ್ಮ ಇವರು ತನ್ನ ಸಹಪಾಠಿ ಕುಚೇಲ ಅತ್ಯಂತ ಬಡವರಾಗಿದ್ದರು. ಅವರ ಮನೆಗೆ ಬಂದು ಅವರಿಂದ ಅವಲಕ್ಕಿಯನ್ನು ಪಡೆದುಕೊಂಡು ಸ್ವೀಕರಿಸಿ ಹೊಟ್ಟೆ ತುಂಬಿಸಿಕೊಂಡಂಥ ಶ್ರೀಕೃಷ್ಣ ಪರಮಾತ್ಮ ಇದರಿಂದ ಆತನ ಜನ್ಮಾಷ್ಟಮಿಯ ದಿನ ಆರಂಭಗೊಂಡ ವಿಶ್ವ ಹಿಂದೂ ಪರಿಷತ್ ಶ್ರೀಕೃಷ್ಣನ ರೀತಿಯಲ್ಲೇ ಸಮಾಜದ ಕಟ್ಟಕಡೆಗೂ ತಲುಪಿಸಿ ಎಲ್ಲ ಜಾತಿಗಳನ್ನು ಒಂದುಗೂಡಿಸಿ ಅಸ್ಪೃಶ್ಯತೆಗಳನ್ನು ನಿವಾರಿಸಿ ಸಾಮರಸ್ಯ ಕಾಪಾಡುವಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಮಾಡುತ್ತಿದೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಈ 12 ವರ್ಷಗಳ ಮೊದಲಾಗಿ ನನ್ನನ್ನು ಈ ವೇದಿಕೆಗೆ ಆಹ್ವಾನಿಸಿ ಇವತ್ತು ಎಷ್ಟೋ ನಮ್ಮ ದಲಿತ ಬಾಂಧವರು ಈ ಒಂದು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಎಲ್ಲರಲ್ಲಿಯೂ ಮೆರೆದುಕೊಂಡು ಸಾಮರಸ್ಯದ ಜೀವನವನ್ನು ನಡೆಸುತ್ತಿದ್ದಾರೆ. ಇನ್ನು ಕೆಲವರು ಅಸ್ಪೃಶ್ಯತೆಗೆ ಒಳಗಾಗಿ ಅವರನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ತಾಯಂದಿರು ಎಲ್ಲರೂ ಕೂಡ ಈ ಅಸ್ಪೃಶ್ಯತೆಯನ್ನು ದೂರ ಮಾಡುವಂತಹ ಕೆಲಸವನ್ನು ಮಾಡಿ ಎಲ್ಲ ಏನು ಈಗ ಹಿಂದೆ ಉಳಿದಿದ್ದಾರೆ ಅವರೆಲ್ಲರನ್ನು ಕೂಡ ಒಂದುಗೂಡಿಸಿಕೊಂಡು ಅವರಿಗೆ ಉತ್ತಮವಾದ ಒಂದು ಈ ಸಮಾಜದಲ್ಲಿ ಬದುಕುವಂತಹ ಒಂದು ನೀತಿಯನ್ನು ಹೇಳಿಕೊಡಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಸಮಾಜದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಒಟ್ಟುಗೂಡಿಸಿಕೊಂಡು ಎಲ್ಲರನ್ನು ಈ ಅಸ್ಪೃಶ್ಯತೆಯಿಂದ ದೂರ ಇಡಬೇಕು ಅಂತೇಳಿ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಂದರವಾದಂಥ ಶೋಭಾಯಾತ್ರೆಯನ್ನು ಉದ್ಘಾಟಿಸಿದಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯ ಸೇರಿಕೊಂಡಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವೈಯಕ್ತಿಕ ಗೀತೆ ಚರಣ್ ಧರ್ಮನಗರ ಕಂಬಳಬೆಟ್ಟು ಇವರಿಂದ.
ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲಿ. ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತಾಯಿದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಗುತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ. ನಿನ್ನ ಧೂಕಿತ ವದನ ವೀಕ್ಷಿಸೆ ಸಿಡಿಯುವುದೆನ್ನೆದೆ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ. ಎನ್ನ ಕನಕನ ತೆದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಿನ್ನ ತೇಜವು ಜಗವು ನೋಡಲಿ, ಉರಿವೆ ದೀಪದ ತೆರದಲ್ಲಿ. ಎನ್ನ ಶಕ್ತಿಯು ಘೃತವು ಸತತವು ಎರೆಯುತ್ತಿರುವೆನು ಭರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ, ನಾನೇ ನಂದಾದೀವಿಗೆ. ಭಕ್ತಿ ತೆರದಿ ದೇಹ ಉರಿಯಲಿ, ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಸಭಾ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತ ದಿಕ್ಸೂಚಿ ಭಾಷಣದ ಸಮಯ. ಬಜರಂಗದಳ ಕರ್ನಾಟಕ ಪ್ರಾಂತ ಸಂಯೋಜಕರಾದ ಸುನಿಲ್ ಕೆಆರ್ ಈ ದಿವಸ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದು, ಇದೀಗ ದಿಕ್ಸೂಚಿ ಭಾಷಣಕ್ಕಾಗಿ ಶ್ರೀಯುತ ಸುನಿಲ್ ಕೆಆರ್. बोलो भारत माता की, ಸನಾತನ ಹಿಂದೂ ಧರ್ಮ ಕಿ ಜೈ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯಿಂದ ಆಯೋಜಿಸಲ್ಪಟ್ಟಂತಹ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರು ಹಿರಿಯರಾದಂತಹ ವಾಮನ್ ಪಯ್ಯರವರೇ, ಹಾಗೆಯೇ ಇನ್ನೋರ್ವರು ಅಣ್ಣಪ್ಪ ಅರೆಕಾಡವರೇ, ಹಾಗೆ ಬೆಳ್ಳಿಪಾಡಿಯವರೇ, ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಎಲ್ಲ ಪ್ರಮುಖರೇ, ಬಂದಿರುವಂತಹ ಎಲ್ಲ ಆತ್ಮೀಯ ಸಜ್ಜನ ಹಿಂದೂ ಬಂಧುಗಳೇ, ಈಗಾಗಲೇ ಮುರಳಿಯವರು ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನಾವು ಒಂದೆರಡು ವಿಚಾರಗಳನ್ನು ಹೇಳಬೇಕಂತ ಅನಿಸ್ತಾ ಇದೆ. ಇವತ್ತು ಮೊಸರುಗುಡಿಕೆ ಉತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಕಾರ್ಯಕ್ರಮದ ನಿಮಿತ್ತ ಅಥವಾ ಶೋಭಾಯಾತ್ರೆಯ ನಿಮಿತ್ತ ನಾವೆಲ್ಲ ಸೇರಿದ್ದೇವೆ. ಇವತ್ತು ಇಡೀ ಜಗತ್ತಿನಲ್ಲಿ ಹಿಂದೂ ಸಮಾಜವನ್ನು ಸಂಘಟಿಸಬೇಕೆನ್ನುವಂತಹ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತು ಇದೇ
ಶ್ರೀಕೃಷ್ಣನ ಜನ್ಮಾಷ್ಟಮಿಯ ದಿವಸ ಆರಂಭ ಆಯಿತು. ಅದಕ್ಕೆ ಪೂರಕವಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಕಡೆಗಳಲ್ಲಿ, ಅದು ಜಿಲ್ಲೆ ಇರ್ಬೋದು, ತಾಲೂಕಿರ್ಬೋದು, ಕೆಳಗಿನ ಗ್ರಾಮ ಮಟ್ಟದವರೆಗೂ ಕೂಡ ಈ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನಾ ದಿನಾಚರಣೆಯನ್ನು ಮಾಡ್ತಾ ಬಂದಿದೆ. ಯಾಕೆ ಸ್ಥಾಪನಾ ದಿನಾಚರಣೆ ಅಂತ ಕೇಳಿದರೆ, ಮತ್ತೆ ಹಿಂದೂ ಸಮಾಜವನ್ನ ಜಾಗೃತಿ ಮಾಡುವಂತಹ ಕಾರ್ಯ, ಮತ್ತೆ ಹಿಂದೂ ಸಮಾಜವನ್ನ ಸಂಘಟಿತ ಸಮಾಜವನ್ನಾಗಿ ಮಾಡುವಂತಹ ಕಾರ್ಯವನ್ನ ಗ್ರಾಮ ಮಟ್ಟದಲ್ಲಿ ಮತ್ತೆ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಮಾಡ್ತಾ ಬಂದಿದೆ. ವಿಶ್ವ ಹಿಂದೂ ಪರಿಷತ್ ಎನ್ನುವಂಥದ್ದು ಎರಡನೇ ಸರಸಂಘ ಚಾಲಕರಾದಂತಹ ಪರಮಪೂಜ್ಯ ಗುರೂಜಿಯವರ ಕಲ್ಪನೆಯ ಕೂಸದು. ವಿವಿಧ ಜಾತಿ, ಪಂಥ, ಮತ, ಭಾಷೆ ಇದೆಲ್ಲದರ ಮಠಾಧೀಶರಿರ್ಬೋದು, ಅಥವಾ ಅದರ ಧಾರ್ಮಿಕ ಮುಖಂಡರಿರ್ಬೋದು, ಅಥವಾ ಸಾಮಾಜಿಕ ಮುಖಂಡರಿರ್ಬೋದು, ಇದೆಲ್ಲವೂ ಕೂಡ ಆ 60ರ ಕಾಲಘಟ್ಟದಲ್ಲಿ ಅವರವರ ಸಮಾಜದಲ್ಲಿ, ಅವರವರ ಜಾತಿಯಲ್ಲಿ, ಅವರವರ ಪಂಥದಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಅವರವರ ಜಾತಿಗಳನ್ನು, ಅವರವರ ಪಂಥಗಳನ್ನು ಮುನ್ನಡೆಸ್ತಾ ಇದ್ರು. ಗುರೂಜಿಯವರಿಗೆ ಅನಿಸ್ತು ಇದನ್ನೆಲ್ಲವನ್ನ ಏಕಸೂತ್ರದಲ್ಲಿ ತರಬೇಕು, ಅದನ್ನೆಲ್ಲವನ್ನ ಈ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ, ರಾಷ್ಟ್ರೀಯತೆಯ ಕಾರ್ಯದಲ್ಲಿ ಜೋಡಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತನ್ನ ಸ್ಥಾಪನೆ ಮಾಡುವಂತಹ ಕನಸು ಕಂಡ್ರು. 1964 ಆಗಸ್ಟ್ 29ರಂದು ಮಹಾರಾಷ್ಟ್ರದ ಸಾಂದೀಪಿನಿ ಆಶ್ರಮದಲ್ಲಿ ಪರಮಪೂಜ್ಯ ಸ್ವಾಮಿ ಚಿನ್ಮಯಾನಂದರ ಉಪಸ್ಥಿತಿಯಲ್ಲಿ, ಆಪ್ಟೇಜಿಯವರ ಉಪಸ್ಥಿತಿಯಲ್ಲಿ, ನಮ್ಮ ಉಡುಪಿಯ ಪರಮಪೂಜ್ಯ ಪೇಜಾವರ ಶ್ರೀಗಳ ಉಪಸ್ಥಿತಿಯಲ್ಲಿ ಗುರೂಜಿಯವರು ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಎಲ್ಲ ಕಡೆಗಳಲ್ಲಿ ಈ ರೀತಿಯಾಗಿ ಸ್ಥಾಪನಾ ದಿನಾಚರಣೆ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಇಡೀ ದೇಶದಲ್ಲಿ ಹಿಂದೂ ಸಮಾಜವನ್ನ ಒಗ್ಗಟ್ಟು ಮಾಡಬೇಕು, ಅದರಲ್ಲಿ ಜಾಗೃತಿ ಮೂಡಿಸಬೇಕು, ಹಿಂದೂ ಸಮಾಜವನ್ನ ಸ್ವಾಭಿಮಾನಿ ಸಮಾಜ ನಿರ್ಮಾಣ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಆಗಿನ ಕಾಲದಲ್ಲಿ ಎಷ್ಟರವರೆಗೆ ಹಿಂದೂ ಸಮಾಜ ಕೆಳಮಟ್ಟಕ್ಕೆ ತಲುಪಿತು ಎನ್ನುವುದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ಜಾತ್ಯತೀತೆಯ ಏನು ಅವತ್ತಿನ ಸರ್ಕಾರ, ಅಲ್ಪಸಂಖ್ಯಾತರ ತುಷ್ಟೀಕರಣ, ಜಾತಿಯನ್ನು ಒಡೆಯುವಂತಹದ್ದು, ಭಾಷೆಯನ್ನು ಒಡೆಯುವಂತಹ ಪ್ರಯತ್ನ, ಇದೆಲ್ಲದರ ನಡುವೆ ಹಿಂದೂ ಎನ್ನುವಂತಹ ಪದನೇ ಅದು ಮುನ್ನೆಲೆಗೆ ಬರಲಿಲ್ಲ. ಕೇಸರಿ ಶಾಲ ಹಾಕೊಳ್ಳಿಕ್ಕೆ ಅಥವಾ ತಿಲಕವನ್ನು ಇಟ್ಟುಕೊಳ್ಳಿಕ್ಕೆ ಹಿಂಜರಿಯುವಂತಹ ಕಾಲಘಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ ಆರಂಭ ಆಯಿತು. ವಿಶ್ವ ಹಿಂದೂ ಪರಿಷತ್ ಆರಂಭ ಆಗಿ ನಿರಂತರವಾಗಿ ಸಮಾಜದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿತು. ಯಾವ ರೀತಿಯಾಗಿ ಸಮಾಜವನ್ನು ಒಗ್ಗೂಡಿಸಬೇಕೆನ್ನುವಂಥ ದೃಷ್ಟಿಯಿಂದ ಇಡೀ ಧರ್ಮ ಸಂಸತ್ ಎನ್ನುವಂತಹ ಹೆಸರನ್ನು ಇಟ್ಟುಕೊಂಡು 66ರಲ್ಲಿ ಪ್ರಯಾಗದಲ್ಲಿ ಸಭೆಯನ್ನ ಮಾಡ್ತಾರೆ. ಆನಂತರ 69ರಲ್ಲಿ ಉಡುಪಿಯಲ್ಲಿ ಸಭೆಗಳಾಗುತ್ತೆ. ಅದರಲ್ಲಿ ಹಿಂದುಳಿದ ಸಮಾಜದ ಭರಣಯ್ಯನವರ ಅಧ್ಯಕ್ಷತೆಯಲ್ಲಿ ಸಮಾಜದಲ್ಲಿ ಕಾರ್ಯಕ್ರಮ ಆರಂಭಗೊಂಡು ಪರಮಪೂಜ್ಯ ಪೇಜಾವರ ಶ್ರೀಗಳು ಹಿಂದವ ಸೋದರ ಸರ್ವೆ ಎನ್ನುವಂತಹ ಏನು ಘೋಷವಾಕ್ಯವನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಇಡೀ ಹಿಂದೂ ಸಮಾಜ ಜಾತಿ ಅಸ್ಪೃಶ್ಯತೆ ಎನ್ನುವುದನ್ನು ತೊಡೆದು ಹಾಕಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎನ್ನುವಂಥದ್ದನ್ನ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನ ಇಲ್ಲಿಂದ ಆರಂಭ ಮಾಡಬೇಕೆನ್ನುವುದನ್ನ ಅವತ್ತು ಧರ್ಮ ಸಂಸತ್ನಲ್ಲಿ ಘೋಷವಾಕ್ಯವನ್ನ ಮಾಡಿದ್ರು. ನಿರಂತರವಾಗಿ ಈ ರೀತಿಯ ಜಾಗೃತಿಯ ಕಾರ್ಯಕ್ರಮಗಳು ಸುಮಾರು 3 ವರ್ಷಕ್ಕೊಮ್ಮೆ ದೇಶದ ಎಲ್ಲ ಕಡೆಗಳಲ್ಲಿ ಧರ್ಮ ಸಂಸತ್ಗಳು ಈ ರೀತಿಯಾಗಿ ಆಯೋಜನೆಗೊಂಡವು. ಇದರ ನಡುವೆ ನಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಮುರಳಿ ಹಸನ್ತಡ್ಕ ಅವರು ಹೇಳಿದ ಹಾಗೆ ಹಿಂದೂಗಳ ಸ್ವಾಭಿಮಾನದ ಕೇಂದ್ರ, ನೀನು ಹೇಗಿರಬೇಕು, ಹೇಗೆ ಬದುಕಬೇಕು ಎನ್ನುವಂತ ಹೇಳಿಕೊಟ್ಟಂತಹ ನಮ್ಮ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷ ಶ್ರೀರಾಮನ ಮಂದಿರ ಹೇಗಿತ್ತಂತ ಕೇಳಿದ್ರೆ ಯಾವುದೋ ಒಬ್ಬ ಅನ್ಯಮತೀಯ ಜಿಹಾದಿಯ ಹೆಸರಿನಲ್ಲಿ ಬಾಬರ್ನ ಹೆಸರಲ್ಲಿ ಕಳಂಕಿತ ಕಟ್ಟಡ ಇತ್ತು. ಅದನ್ನು ಮತ್ತೆ 5 ಶತಮಾನಗಳ ಹೋರಾಟ ಆಗಿತ್ತು. ಅದಕ್ಕೆ ಸುಮಾರು 3 ಲಕ್ಷ ಜನರ ಬಲಿದಾನ ಸ್ವಾತಂತ್ರ್ಯದವರೆಗೆ ಆಗಿತ್ತು. ಆ ನಂತರ ಮತ್ತೆ ಆ ರಾಮ ಮಂದಿರವನ್ನ ಮತ್ತೆ ಸ್ವಾಭಿಮಾನದ ಕೇಂದ್ರವನ್ನ ಕಟ್ಟಬೇಕೆನ್ನುವಂತಹ ದೃಷ್ಟಿಯಿಂದ
ವಿಶ್ವ ಹಿಂದೂ ಪರಿಷತ್ ಆ ಹೋರಾಟವನ್ನು ಕೈಗೆತ್ತಿಕೊಳ್ತು. ನಿರಂತರವಾಗಿ ಸಮಾಜದಲ್ಲಿ ಹೋರಾಟಗಳನ್ನು ಮಾಡ್ತಾ ಸಾಮಾಜಿಕ ಕ್ರಾಂತಿ, ರಾಜಕೀಯ ಕ್ರಾಂತಿ ಎರಡನ್ನ ಮಾಡಿದಂತಹ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದ ಹೋರಾಟ ಅಯೋಧ್ಯೆಯ ಹೋರಾಟ. ಯಾವ ಹಿಂದೂ ಕೇಸರಿ ಶಾಲನ್ನು ಹಾಕೊಳ್ಳಿಕ್ಕೆ ಹೆದರ್ತಾ ಇದ್ದ, ಯಾವ ಹಿಂದೂ ತಿಲಕವನ್ನ ಇಟ್ಕೊಳ್ಳಿಕ್ಕೆ ಹೆದರ್ತಾ ಇದ್ದ, ಅಂತ ಹಿಂದುವಿಗೆ ನೀನು ಒಬ್ಬ ಹಿಂದೂ, ನಿನಗಿರುವಂಥದ್ದು ಈ ಪ್ರಪಂಚದಲ್ಲಿ ಈ ಒಂದು ದೇಶ ಮಾತ್ರ, ನಿನ್ನ ಯಾವ ರಾಮ, ಯಾವ ಕೃಷ್ಣ, ಯಾವ ಸತ್ಯನಾರಾಯಣ, ಯಾವ ಶನೀಶ್ವರ, ಎಲ್ಲ ಆಚಾರ ವಿಚಾರಗಳನ್ನ ಇಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಇದನ್ನ ಬಿಟ್ಟು ನೀನು ಎಲ್ಲಿಯೂ ಕೂಡ ಯಾವ ಆಚರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ಮನದಟ್ಟು ಮಾಡಿ ಸಮಾಜವನ್ನ ಜಾಗೃತಿ ಮಾಡಿದಂತಹ, ಸಮಾಜವನ್ನ ಎಚ್ಚರಿಸಿದಂತಹ, ಇವತ್ತು ಒಂದು ಅಂತಿಮ ಹಂತಕ್ಕೆ ಮುಟ್ಟಿಸಿದಂತಹ ಹೋರಾಟ ಅದು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದ ರಾಮ ಮಂದಿರದ ಹೋರಾಟ. ಅಂತಹ ಶ್ರೇಷ್ಠ ಕಾರ್ಯವನ್ನ ವಿಶ್ವ ಹಿಂದೂ ಪರಿಷತ್ ಸಮಾಜದಲ್ಲಿ ಮಾಡ್ತಾ ಬಂತು. ಆ ಹೋರಾಟಗಳು ಆಗ್ತಾ ಇರಬೇಕಾದ್ರೆ ಕರಸೇವೆಗೆ ಕರೆಯನ್ನ ಕೊಟ್ಟಿದ್ರು. ಕರಸೇವೆಗೆ ಕರೆಯನ್ನ ಕೊಟ್ಟಾಗ ಇಡೀ ಹಿಂದೂ ಸಮಾಜ ಅಯೋಧ್ಯೆಯಲ್ಲಿ ಬಂದು ನಿಂತಿತ್ತು. ಅವಾಗ ಎಲ್ಲಿಯೋ ದೆಹಲಿಯಲ್ಲಿ ಕೂತಂತ ಒಬ್ಬ ಜಾಮಿಯಾ ಮಸೀದಿಯ ಹೇಳ್ತಾನೆ, ಬುಖಾರಿ, ನಾವು ಅಯೋಧ್ಯೆಯಲ್ಲಿರುವಂತಹ ಯಾವ ಬಾಬರ್ನ ಕಟ್ಟಡಿದ ಅದು ನಮ್ಮದು, ನಾವು ಅದಕ್ಕೆ ಇಲ್ಲಿಂದ ಮಾರ್ಚ್ ಫಾಸ್ಟ್ ಮಾಡ್ತೇವೆ, ಮುಸಲ್ಮಾನರ ಲಕ್ಷಾಂತರ ಮುಸಲ್ಮಾನರನ್ನು ಹಿಡ್ಕೊಂಡು ಹೋಗಿ ಅದನ್ನು ನಾವು ವಶಪಡಿಸಿಕೊಳ್ತೇವೆ ಎನ್ನುವಂತಹ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾನೆ. ಅವಾಗ ಅಲ್ಲಿ ಕೂತಂತಹ ಸಾಧು ಸಂತರಿಗೆ ಅನಿಸ್ತು, ನಮಗೆ ಒಂದು ಯುವಕರ ತಂಡ, ಬಲಿಷ್ಠವಾದ ಯುವ ಸಮೂಹವನ್ನ ಒಂದುಗೂಡಿಸಬೇಕು, ಆ ಯುವಕರ ತಂಡ ಬೇಕೆನ್ನುವಂತಹ ದೃಷ್ಟಿಯಿಂದ ಸಂಘ ಪರಿವಾರದ ಎಲ್ಲಾ ಸಂಘಟನೆಗಳು ಇವತ್ತು 4 ಗೋಡೆ ಮಧ್ಯೆ ಆರಂಭ ಆಗಿರುವಂಥದ್ದು. ಆದರೆ ಇವತ್ತು ಹುಟ್ಟಿನಿಂದಲೇ ಸಂಘರ್ಷ, ಸಂಘರ್ಷದಿಂದಲೇ ಹುಟ್ಟು ಎನ್ನುವಂತಹ, ಹುಟ್ಟಿದ ಬೆಳೆದಂತಹ ಇವತ್ತು ಈ ಬಜರಂಗ ದಳ ಎನ್ನುವಂತಹ ಸಂಘಟನೆ ಆ ಹೋರಾಟದ ನೆಲದಲ್ಲಿ 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಆರಂಭ ಆಯಿತು. ಆ ಹೋರಾಟದಲ್ಲಿ ಬಹಳಷ್ಟು ಮಂದಿ ಗಾಯಗೊಂಡಂತಹ ಪರಿಸ್ಥಿತಿ. ಹಾಗಿರ್ಬೇಕಾದ್ರೆ ಅಲ್ಲಿಯ ಮಹಿಳಾ ಶಕ್ತಿ, ಅಲ್ಲಿಯ ಮಾತೆಯರು ಶುಶ್ರೂಷೆಯನ್ನ ಮಾಡುವಂತದ್ದನ್ನ, ಅವರ ಆರೈಕೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡಿತ್ತು. ಅಲ್ಲಿಂದ ಮಾತೃಶಕ್ತಿ ದುರ್ಗವಾಹಿನಿ ಆರಂಭ ಆಯಿತು. ಹೀಗೆ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಇಡೀ ಸಮಾಜವನ್ನ ಜಾಗೃತ ಮಾಡುವಂತಹ, ಸಮಾಜವನ್ನ ಕಟ್ಟುವಂತಹ ಯುವಕರನ್ನು ಒಳಗೊಂಡಂತಹ ಬಜರಂಗ ದಳ, ಮಾತೆಯರನ್ನು ಒಗ್ಗೂಡಿಸುವಂತಹ ಮಾತೃಶಕ್ತಿ, ಯುವತರನ್ನ ಒಗ್ಗೂಡಿಸುವಂತಹ ದುರ್ಗವಾಹಿನಿ, ಈ ರೀತಿಯಾಗಿ ಸಮಾಜದ ಎಲ್ಲಾ ಸ್ತರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಬಂತು, ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಬಂದಿದೆ. ಇವತ್ತು ಯಾವ ರೀತಿಯಾಗಿ ಜಾತಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಸಾಮಾಜಿಕ ಸಾಮರಸ್ಯ ಇರ್ಬೋದು, ಎಲ್ಲದರ ನಡುವೆ ಕೆಲಸವನ್ನ ಮಾಡಿಕೊಂಡು ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದೆ, ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಹೋರಾಟದ ಫಲವಾಗಿ ನಮಗೆ ಅದರ ಅನೇಕ ಫಲಿತಾಂಶಗಳು ನಮ್ಮ ಕಣ್ಣ ಮುಂದೆ ಇದೆ. ಲವ್ ಜಿಹಾದ್, ಯಾವ ರೀತಿಯಾಗಿ ಲವ್ ಜಿಹಾದ್ ನಡೀತಾ ಇದೆ ಅಂತ ಹೇಳಿದನ್ನ ಸುಮಾರು 15 ವರ್ಷದ ಹಿಂದೆ ಹೇಳಿದಾಗ ಯಾವುದೇ ಹಿಂದೂ ಸಮಾಜ, ಯಾವುದೇ ಭಾರತೀಯ, ಯಾವೊಬ್ಬ ನಾಗರಿಕನ ಕೂಡ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದೆ ಈ ಸಂಘಟನೆ. ಆದರೆ ಇದರ ಹಿಂದೆ ಇದು ಕೇವಲ ಪ್ರೇಮ ಅಲ್ಲ, ಇದು ಕೇವಲ ಪ್ರೀತಿ ಅಲ್ಲ, ಇದು ಪ್ರೀತಿಯ ಪ್ರೇಮದ ನಾಟಕ ಎನ್ನುವಂಥದ್ದನ್ನ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಮಾಡಿದ್ರು, ನಿರಂತರವಾಗಿ ಹೋರಾಟಗಳನ್ನು ಮಾಡಿದ್ರು, ನಿರಂತರವಾಗಿ ಜೈಲನ್ನು ಸೇರಿದ್ರು. ಈಗ ಇವತ್ತು ಲವ್ ಜಿಹಾದ್ ಇದೆ ಎನ್ನುವುದನ್ನ ಕೇಂದ್ರ ಸರ್ಕಾರ, ಹೈಕೋರ್ಟ್, ಕೇರಳದ ಹೈಕೋರ್ಟ್ ಎಲ್ಲವೂ ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಹೋರಾಟದ ಪ್ರಯತ್ನ, ಸಮಾಜವನ್ನು ಜಾಗೃತಿ ಮಾಡಿದರ ಪ್ರಯತ್ನ. ಇವತ್ತು ಗೋಹತ್ಯೆ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನ ಇವತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮಾಡ್ತಾ ಬಂದಿದೆ. ನಿರಂತರವಾಗಿ ಮಾಡ್ತಾ ಬಂದಿದ್ದರ ಫಲವಾಗಿ ಇವತ್ತು ಗೋಹತ್ಯೆ ಮಾಡುವಂಥದ್ದು, ಗೋಹತ್ಯೆ ಮಾಡುವವರನ್ನ ತಡೆಯುವಂತ ಕೆಲಸವನ್ನ ಕೇವಲ ವಿಶ್ವ ಹಿಂದೂ ಪರಿಷತ್ತಿನ, ಕೇವಲ ಬಜರಂಗ ದಳದ ಕಾರ್ಯಕರ್ತರು ರಸ್ತೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಇಡೀ ಹಿಂದೂ ಸಮಾಜ ನಿಂತು ಕೆಲಸ ಮಾಡ್ತಾ ಇದೆ. ರಸ್ತೆಯಲ್ಲಿ ಯಾವ ಬ್ಯಾರಿ ಯಾವ ಗೋವನ್ನು ಕೊಂಡೋಗ್ತಾನೆ ಅವನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಬಂದಿದೆ. ನಿರಂತರವಾಗಿ ಮತಾಂತರದ ವಿರುದ್ಧ ಜಾಗೃತಿಯ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ನಿರಂತರವಾಗಿ ಭಯೋತ್ಪಾದನೆಯ ಅರಿವನ್ನ, ಜಾಗೃತಿಯ ಕೆಲಸವನ್ನ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮಾಡ್ತಾ ಬಂದಿದೆ. ಈಗಿನ ಕಾಲಘಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ ಬೇಕಲ್ಲ ನಮಗೆ,
ಆಗಲೇ ಹೇಳಿದ ಹಾಗೆ ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿದ್ದೇವೆ. ಅಮೃತ ಮಹೋತ್ಸವದ ಬಹಳ ಅದ್ದೂರಿಯಾಗಿ ಆಚರಣೆಗಳನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ಆ ಎಲ್ಲ ಅದ್ದೂರಿ ಆಚರಣೆಗಳ ನಡುವೆ ನಮ್ಮ ಹಿಂದೂ ಸಮಾಜ ಯಾವ ರೀತಿಯಾಗಿ ಅದಕ್ಕೆ ಸ್ಪಂದಿಸ್ತಾ ಅದರ ಒಟ್ಟಿಗೆ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಅನಿವಾರ್ಯತೆ ಏನು ಎಂಬುದನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಹಿಜಾಬ್ನ ವಿಚಾರವಾಗಿ ಭಾರಿ ದೊಡ್ಡ ಗಲಭೆಗಳಾದವು, ಹಲಾಲ್ನ ವಿಚಾರವಾಗಿ ಭಾರಿ ದೊಡ್ಡ ಗಲಭೆಗಳಾದವು. ಅದನ್ನ ನಿಲ್ಲಿಸುವಂತ ಕೆಲಸಕ್ಕೆ ಕೇವಲ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡಲಿಲ್ಲ. ಇಡೀ ಸಾರ್ವಜನಿಕರು, ಇಡೀ ಹಿಂದೂ ಸಮಾಜ ಹಿಜಾಬ್ನ ವಿರುದ್ಧ ಹೋರಾಟಗಳನ್ನು ಮಾಡ್ತು. ಹಲಾಲ್ನ ವಿರುದ್ಧ ಇಡೀ ಹಿಂದೂ ಸಮಾಜ ಹೋರಾಟಗಳನ್ನು ಮಾಡ್ತು. ಯಾಕೆ ಹೋರಾಟಗಳನ್ನು ಮಾಡ್ತಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ನಿರಂತರ ಸಮಾಜದಲ್ಲಿ ಮಾಡಿ ಹೋದಂತ ಕೆಲಸ. ಇವತ್ತು ಅದೇ ರೀತಿಯಾಗಿ 75ನೇ ವರ್ಷಕ್ಕೆ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಬಂದು ನಿಂತಿದ್ದೇವೆ. ಎಲ್ಲ ಕಡೆ ಆಚರಣೆಗಳನ್ನು ಮಾಡ್ತಾ ಬಂದ್ವಿ. ಆದರೆ ಮೊನ್ನೆ ನಮ್ಮ ಸರ್ಕಾರದ ಒಬ್ಬರು ಮಂತ್ರಿಗಳು ಹೇಳಿದ್ರು, ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. 75 ವರ್ಷದ ನಂತರ ಚಾಮರಾಜಪೇಟೆ ಈದ್ಗಾದಲ್ಲಿ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದೇವೆ. ಚಾಮರಾಜಪೇಟೆ ತ್ರಿವರ್ಣ ಧ್ವಜ ಎಲ್ಲಿ? ಈದ್ಗಾ ಮೈದಾನ ಯಾವುದೋ ಪಾಕಿಸ್ತಾನದಲ್ಲಿ ಚಾಮರಾಜಪೇಟೆ ಇಲ್ಲ. 75 ವರ್ಷದಿಂದ ನಮ್ಮ ನೆಲದಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುವಂತ ಕೆಲಸ, ತ್ರಿವರ್ಣ ಧ್ವಜವನ್ನು ಹಾರಿಸುವಂತ ತಾಕತ್ತು ನಮಗಿಲ್ಲ ಅಂತ ಅನಿಸ್ತದ? ನಾವು ಅದನ್ನ ಪ್ರಶ್ನೆ ಮಾಡಬೇಕಲ್ಲ. ನಾವು ಇವತ್ತು 75ನೇ ಸಂಭ್ರಮದಲ್ಲಿ ಸಿಎನ್ ಹಂಚುತ್ತಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ತುಂಬಾ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲೋ ಹತ್ತಿರದಲ್ಲಿ 250-300 ಕಿಲೋಮೀಟರ್ ದೂರದಲ್ಲಿರುವಂತಹ ಚಾಮರಾಜಪೇಟೆಯಲ್ಲಿ 75 ವರ್ಷದ ನಂತರ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದೇವೆ. ನಾವು ಹಿಂದೂ ಸಮಾಜ ಮತ್ತೆ ಜಾಗೃತಿ ಆಗಬೇಕಾದಂತ ಅನಿವಾರ್ಯತೆ ಇದೆಯಲ್ಲ. ಯಾವುದೋ ಒಬ್ಬ ದುಷ್ಟ ಪುಂಡ, ಯಾವುದೋ ಒಬ್ಬ ಜಿಹಾದಿ, ನಾಡು ನಮ್ಮದು ಅತ್ಯಂತ ಶ್ರೇಷ್ಠವಾದದ್ದು, ಅದರ ಎದುರು ಸಾವು ಸಣ್ಣದು ಅಂತ ಹೇಳಿದಂತಹ ಒಬ್ಬ ವೀರ ವಿನಾಯಕ ಸಾವರ್ಕರ್ ಅವರು, ಅಂತಹ ಸಾವರ್ಕರನ್ನ ಪ್ರಶ್ನೆ ಮಾಡ್ತಾರೆ, ಅವರ ಸ್ವಾತಂತ್ರ್ಯ ಹೋರಾಟವನ್ನ ಪ್ರಶ್ನೆ ಮಾಡ್ತಾರೆ, ಗೊಂದಲಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಇಡೀ ನಮ್ಮ ದೇಶಕ್ಕೆ ಇವತ್ತು ಏನು ನಾವು ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೇವೆ, ಇದೆಲ್ಲವೂ ಸ್ವಾತಂತ್ರ್ಯ ಬಂದಿರುವಂಥದ್ದು ಕ್ರಾಂತಿಯಿಂದಲೇ, ಬಲಿದಾನದಿಂದಲೇ. ಈ ದೇಶ ಇವತ್ತು ನಾವು ಹಿಂದುವಾಗಿ ಮತ್ತೆ ಸ್ವಾಭಿಮಾನದಿಂದ ಈ ಕೇಸರಿನ ಶಾಲನ್ನು ಹಾಕ್ತಾ ಸ್ವಾಭಿಮಾನದಿಂದ ಹಿಂದೂ ಹೇಳಲಿಕ್ಕೆ ಕಾರಣ ಇವತ್ತು ನಮ್ಮ ಬಲಿದಾನಗಳಿಂದ, ನಮ್ಮ ಹಿರಿಯರ ಪೂರ್ವಜರ ಬಲಿದಾನದಿಂದ, ಪೂರ್ವಜರ ಹೋರಾಟದಿಂದ. ಅಂತಹ ಕ್ರಾಂತಿಕಾರಿ ವಿನಾಯಕ ಸಾವರ್ಕರ್ ಬಗ್ಗೆ ಪ್ರಶ್ನೆ. ವಿನಾಯಕ ಸಾವರ್ಕರ್ ಬಗ್ಗೆ ಒಬ್ಬ ಜನಪ್ರತಿನಿಧಿ ಮಾತಾಡ್ತಾನೆ. ಯಾವುದೋ ಪುಂಡ, ಯಾವುದೋ ಜಿಹಾದಿ ಮಾತಾಡಿದ್ರೆ ಅವರಿಗೆ ತಕ್ಕ ಉತ್ತರವನ್ನ ಇವತ್ತು ಸಂಘಟನೆಗಳು ಕೊಡುತ್ತೆ. ಆದರೆ ಯಾವುದೊಬ್ಬ ಪ್ರತಿನಿಧಿ ಮಾತಾಡ್ತಾನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಹೊಂದಿಕೊಟ್ಟಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ. ಎಲ್ಲವನ್ನ, ತನ್ನ ಕುಟುಂಬವನ್ನ, ತನ್ನ ಮಡದಿಯನ್ನ, ತನ್ನ ಅಣ್ಣಂದಿರನ್ನ ಎಲ್ಲವನ್ನ ಕಳೆದುಕೊಂಡು ಕೇವಲ ದೇಶ ಎನ್ನುವಂತಹ ಒಂದೇ ನಿರಂತರ ಹೋರಾಟವನ್ನು ಮಾಡ್ತಾ ಈ ದೇಶಕ್ಕೆ, ತಾಯಿ ಭಾರತಿಗೆ ಸ್ವಾತಂತ್ರ್ಯ ಸಿಗಬೇಕು ಎನ್ನುವಂಥ ಏಕೈಕ ಉದ್ದೇಶದಿಂದ ತನ್ನ ಇಡೀ ಸರ್ವಸ್ವವನ್ನ ಅರ್ಪಣೆ ಮಾಡಿದಂತಹ ಕ್ರಾಂತಿಕಾರಿ ವೀರ ವಿನಾಯಕ ಸಾವರ್ಕರ್ ಬಗ್ಗೆ ತುಚ್ಛವಾದ ಮಾತುಗಳು. ನಾವು ಇವತ್ತು ಇಡೀ ಹಿಂದೂ ಸಮಾಜ ಇದನ್ನು ಪ್ರಶ್ನೆಯನ್ನು ಮಾಡಬೇಕಲ್ಲ. ನಮಗಿರುವಂಥದ್ದು ಒಂದು ತಾಯಿ ಭಾರತಿ. ಇಡೀ ಮುಸಲ್ಮಾನರಿಗೆ ಬೇಕಾದಷ್ಟು ದೇಶಗಳಿದೆ ಎಲ್ಲವನ್ನ ಮಾಡಿಕೊಳ್ಳಿಕ್ಕೆ, ಚರ್ಚ್ಗಳನ್ನು ಕಟ್ಟಿಕೊಂಡು ಬೇಕಾದಷ್ಟು ಕ್ರಿಶ್ಚಿಯನ್ರಿಗೆ ದೇಶಗಳಿದೆ. ಆದರೆ ನಮಗಿರುವಂತಹ ಒಂದು ತಾಯಿ ಭಾರತಿಯನ್ನ ಉಳಿಸುವಂತಹ ಕೆಲಸವನ್ನ ಮಾಡಿದಂತಹ, ಅದಕ್ಕೆ ಬಲಿದಾನವನ್ನ ಮಾಡಿದಂತಹ ವೀರ ಸೇನಾನಿಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಇವತ್ತು ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುವಂತಹ, ನಿರಂತರವಾಗಿ ಧರ್ಮದ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ಹತ್ಯೆಯನ್ನ ಮಾಡಲಿಕ್ಕೆ, ಅವರ ಮೇಲೆ ದಾಳಿಯನ್ನ ಮಾಡುವಂಥದ್ದು, ಅವರ ಹತ್ಯೆಯನ್ನು ಮಾಡುವಂಥ ಕೆಲಸಗಳಾಗತ್ತೆ. ವ್ಯವಸ್ಥಿತವಾದಂತಹ ಸಂಚು ರೂಪುಗೊಳ್ಳುತ್ತೆ. ಎಲ್ಲರ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ನೀವು ನೋಡಿರ್ಬೋದು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, 2047ಕ್ಕೆ ಈ ದೇಶವನ್ನ ಇಸ್ಲಾಮೀಕರಣ ಮಾಡ್ತೇವೆ ಎನ್ನುವಂಥದ್ದು ಯಾವುದೋ ಒಂದು ಭಯೋತ್ಪಾದನೆ ಸಂಘಟನೆ PFI ಏನೋ ಒಂದು ಸಂಚು ಮಾಡಿದೆ ಅಂತ. ಅದು ಹುಚ್ಚು ಕನಸು ಬಿಡಿ.
1000 ವರ್ಷದಿಂದ ದಾಳಿ ಮಾಡಿದ್ದಾರೆ, 1000 ವರ್ಷದ ಆಕ್ರಮಣಗಳಾಗಿದೆ. ತಾಯಿ ಭಾರತಿ ಎಲ್ಲವನ್ನ ಸಹಿಸಿಕೊಂಡಿದ್ದಾಳೆ. ಇವ್ರದ್ದೇನು ಪುಡ್ಕೋಸಿ ಈ PFI. ಆದರೆ ಭಾರಿ ನಮಗೆ ಆಘಾತಕಾರಿ ವಿಚಾರ ಯಾವುದಂತ ಕೇಳಿದ್ರೆ, ಅಲ್ಲಿ ಬಂಧಿಸಿರುವಂತಹ ವ್ಯಕ್ತಿಗಳು ಯಾರಂತ ಕೇಳಿದ್ರೆ, ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್, ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಒಬ್ಬ. ಅಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನು, 2047ಕ್ಕೆ ಈ ದೇಶವನ್ನ ಇಸ್ಲಾಮೀಕರಣ ಮಾಡ್ತೇವೆ, ಈ ದೇಶವನ್ನ ಇಸ್ಲಾಮೀಕರಣ ಮಾಡಲಿಕ್ಕೆ ಏನೇನು ಅದು ಕೆಲಸ ಕಾರ್ಯಗಳಾಗಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ. ಅದಕ್ಕೆ ನಾವು ಜಮ್ಮು ಕಾಶ್ಮೀರವನ್ನ ಮಾಡಿದ್ದೇವೆ, ಪಶ್ಚಿಮ ಬಂಗಾಳವನ್ನ ಮಾಡಿದ್ದೇವೆ, ಕೇರಳವನ್ನ ಆಯ್ಕೆ ಮಾಡಿದ್ದೇವೆ. ಮೊದಲಿಗೆ ಹಿಂದೂ ಸಮಾಜದಲ್ಲಿ ಫ್ರಂಟ್ ಲೈನ್ ಕಾರ್ಯಕರ್ತರು ಯಾರಿದ್ದಾರೆ ಅವರ ಮೇಲೆ ದಾಳಿ, ಅವರನ್ನು ಹತ್ಯೆ ಮಾಡುವಂಥದ್ದು. ನಂತರ ಪೊಲೀಸ್ ಇಲಾಖೆ, ಈಗಾಗಲೇ ಮುರಳಿಯವರು ಹೇಳಿದ ಹಾಗೆ DJ ಹಳ್ಳಿ ಗಲಭೆ, ಹುಬ್ಬಳ್ಳಿಯ ಗಲಭೆ, ಮಂಗಳೂರಿನ ಗಲಭೆ, ಕೇವಲ ಪೊಲೀಸ್ ಅಧಿಕಾರಿಗಳನ್ನ, ಪೊಲೀಸ್ ಇಲಾಖೆಯನ್ನ ಗುರಿಯಾಗಿಟ್ಕೊಂಡು ಅವರ ಆತ್ಮಸ್ಥೈರ್ಯವನ್ನ ಕುಸಿಯುವಂತಹ ಕೆಲಸಗಳನ್ನ, ಅವರ ಮೇಲೆ ದಾಳಿಯನ್ನ ಮಾಡ್ತಾರೆ. ನಂತರ ಸಮಾಜಕ್ಕೆ ತಿಳಿಸುವಂತಹ ಯಾವ ಮಾಧ್ಯಮ ಇದೆ ಅದರ ಮೇಲೆ ದಾಳಿ. ನಂತರ ಹಿಂದೂ ಸಮಾಜ, ಅದಕ್ಕೆ ನಾವು ಸುಮ್ಮನೆ ಕೂರ್ಬೇಕಾ? ನಾವು ಯೋಚನೆ ಮಾಡಬೇಕಲ್ಲ. ವಿಶ್ವ ಹಿಂದೂ ಪರಿಷತ್ತು ಅದಕ್ಕೋಸ್ಕರ ನಿರಂತರವಾಗಿ ಜಾಗೃತಿ, ಅದಕ್ಕೋಸ್ಕರ ಈ ರೀತಿಯಾದಂತಹ ಇವತ್ತು ಶೋಭಾಯಾತ್ರೆ ಮಾಡಿ ನಾವು ಅದನ್ನು ಮುಗಿಸಬಹುದಿತ್ತು. ಆದರೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನ ಎನ್ನುವಂತಹ ಕಾರ್ಯಕ್ರಮವನ್ನ ಮಾಡಿ ಅದರ ಮುಖಾಂತರ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನ 2047ಕ್ಕೆ ಇವರು ಏನೋ ಸಂಚಲನ ಮಾಡ್ತಾ ಇದ್ದಾರೆ. ನಾವು ಗ್ರಾಮ ಗ್ರಾಮದಲ್ಲಿ ಜಾಗೃತಿ ಆಗಬೇಕು. ಪ್ರವೀಣ್ ನೆಟ್ಟಾರ್ನ ಹತ್ಯೆಯನ್ನ ಮಾಡ್ತಾರೆ, ನಮ್ಮ ಬಜರಂಗ ದಳದ ಕಾರ್ಯಕರ್ತ ಹರ್ಷನನ್ನ ಹತ್ಯೆ ಮಾಡ್ತಾರೆ, ವೀರ ಸಾವರ್ಕರ್ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. 75 ವರ್ಷದಿಂದ ನಮಗೆ ಚಾಮರಾಜಪೇಟೆ ಈದ್ಗಾದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲಿಕ್ಕೆ ಆಗಲಿಲ್ಲ. ನಾವು ಯೋಚನೆ ಮಾಡಿದ್ದೇವಾ? ನಾವು ಏನಾದರೂ ನಮ್ಮ ಒಳಗೆ ವಿಮರ್ಶೆಗಳನ್ನ ಮಾಡಿಕೊಂಡಿದ್ದೇವಾ? ನಾವು ಆ ವಿಮರ್ಶೆಗಳನ್ನ ಮಾಡಿಕೊಳ್ತಾ ಸಮಾಜಕ್ಕೆ ತಿಳಿಸುವಂತ ಕೆಲಸ, ಸಮಾಜವನ್ನು ಜಾಗೃತಿ ಮಾಡುವಂತ ಕೆಲಸ, ಒಬ್ಬ ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುವಂತಹ ಪ್ರವೀಣ್ ನೆಟ್ಟಾರ್ ಒಬ್ಬ ಮುಕ್ತ. ಹಿಂದೆಯಿಂದ ಬಂದು ಹೊಡಿತೀರಿ. ನಿಮ್ಮ ಹುಚ್ಚು ಕನಸು ಈ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಎನ್ನುವಂತಹ ಹುಚ್ಚಿನಿಂದ ಎಲ್ಲೋ ಬಂದು ಹಿಂದೆ ಬಂದು ಹೊಡಿತೀರಿ. ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಸಿಕ್ಕಿದೆ ಎನ್ನುವುದನ್ನ ಹಿಂದೂ ಸಮಾಜ ತೋರಿಸಿಕೊಟ್ಟಿದೆ. ಯಾವ ರೀತಿ ಅಟ್ಟಾಡಿಸಿ ಹೊಡೆದಿದ್ದಾರೆ ಎನ್ನುವುದನ್ನ ಹಿಂದೂ ಸಮಾಜ ತೋರಿಸಿಕೊಟ್ಟಿದೆ. ಇವತ್ತು ಈ ರೀತಿಯಾಗಿ ನಿರಂತರವಾಗಿ ಒಂದು ಕಡೆ ಸವಾಲುಗಳು ನಮ್ಮ ಕಣ್ಣ ಮುಂದೆ ಇದೆ, ಅದೇ ರೀತಿಯಾಗಿ ಒಂದು ಕಡೆ ನಮಗೆ ವಿಶ್ವಾಸನೂ ಕೂಡ ಇದೆ. ಈ ಜಗತ್ತಿನಲ್ಲಿ ಈ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ನಿರಂತರವಾಗಿ ಶ್ರಮಿಸುವಂತಹ ಒಬ್ಬ ಮಹಾನ್ ನಾಯಕ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಪೂರಕವಾಗಿ ನಾವು ಅದಕ್ಕೊಟ್ಟಿಗೆ ಜೊತೆ ಸರಿಸಬೇಕಲ್ಲ, ಜೊತೆಗೂಡಬೇಕಲ್ಲ. ನಿರಂತರವಾಗಿ ಈ ಸಮಾಜದ ಮುನ್ನೆಲೆಗೆ ಬಂದು ಕೆಲಸಗಳನ್ನು ಮಾಡೋಣ. ವಿಶ್ವ ಹಿಂದೂ ಪರಿಷತ್ತಿನ ಯಾವೆಲ್ಲ ಕೆಲಸ ಕಾರ್ಯಗಳಿದೆ ಅದರ ಜೊತೆ ಕೈ ಜೋಡಿಸೋಣ. ಕೇವಲ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಶೋಭಾಯಾತ್ರೆ ಯಾವುದೋ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣವೇಷ ಸ್ಪರ್ಧೆ ಇಷ್ಟಕ್ಕೆ ಸೀಮಿತಗೊಳ್ಳದೆ, ನನಗೆ ಬಂದಿರುವಂತಹ ಸಂಸ್ಕೃತಿಯನ್ನ, ನನ್ನ ಸಂಸ್ಕಾರವನ್ನ ಮುಂದಿನ ಪೀಳಿಗೆಗೆ ತಿಳಿಸುವಂತ ಕೆಲಸ, ಮುಂದಿನ ಸಮಾಜಕ್ಕೆ ತಿಳಿಸುವಂತ ಕೆಲಸ, ಅದಕ್ಕೆ ಸಂಪರ್ಕದ ಸೇತುವೆಗಳಾಗೋಣ. ಯಾವ ನನ್ನ ಗ್ರಾಮ ಇದೆ, ನನ್ನ ಗ್ರಾಮದಲ್ಲಿ ಯಾವುದೇ ಧರ್ಮ ವಿರೋಧಿ ಚಟುವಟಿಕೆಗಳು, ಯಾವುದೇ ದೇಶ ವಿರೋಧಿ ಚಟುವಟಿಕೆಗಳು ಆಗದಿರುವಂತೆ ಸಂಕಲ್ಪ ಮಾಡೋಣ. ನನ್ನ ಗ್ರಾಮವನ್ನ ಹಿಂದೂ ಗ್ರಾಮ ಆಗಬೇಕು, ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕೆನ್ನುವಂತಹ ಸಂಕಲ್ಪವನ್ನ ಇವತ್ತು ನಾವೆಲ್ಲ ಮಾಡೋಣ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನಾ ದಿನಾಚರಣೆಯನ್ನ ಪುತ್ತೂರು ಆಯೋಜನೆ ಮಾಡಿದೆ. ಪುತ್ತೂರಿನ ಬಜರಂಗ ದಳದ ಕಾರ್ಯಕರ್ತರು ಮುರಳಿಯವರು ಹೇಳ್ತಾ ಇದ್ರು, 24 ಗಂಟೆ ನಿರಂತರವಾಗಿ 1 ವಾರ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೆ, ಬಂದಿರುವಂಥ ಎಲ್ಲ ಹಿಂದೂ ಸಮಾಜಕ್ಕೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರ ಪ್ರವೀಣ್ ಬಳುವರ್ ಇವರ ಸಹಕಾರದಲ್ಲಿ ನಮ್ಮ ಪುತ್ತೂರು ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ಕಿನಲ್ಲಿ ನಡೀತಾ ಇದೆ. ಅದೇ ರೀತಿ ನಮ್ಮ ಕುಡ್ಲದಲ್ಲೂ ಕೂಡ ಕಾರ್ಯಕ್ರಮದ ನೇರ ಪ್ರಸಾರ ನಡೀತಾ ಇದೆ.
ನಮ್ಮ ಕಾರ್ಯಕ್ರಮದಲ್ಲಿ ಟೌನ್ ಬ್ಯಾಂಕಿನ ನಿರ್ದೇಶಕರಾದ ಬಪ್ಪಳಿಗೆ ಚಂದ್ರಶೇಖರ್ ರಾವ್ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷರ ಮಾತುಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀ ಪಿ ವಾಮನ ಪೈ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ. ವೇದಿಕೆಯ ಮೇಲಿರುವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಆಧಾರ ಸ್ತಂಭಗಳೇ, ವೇದಿಕೆಯ ಮುಂದಿರುವ ಹಿಂದೂ ಸಮಾಜದ ಆ ಆಧಾರ ಸ್ತಂಭಗಳ ಫೌಂಡೇಶನ್ಗಳೇ, ಇವತ್ತು ನಮ್ಮ ಸಮಾಜದ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ ದಿನ ದಿನಕ್ಕೆ ನಾವು ಶಕ್ತಿಯುತವಾಗಿ ಬೆಳೀತಾ ಇದ್ದೇವೆ. ಕಾರಣ ಏನಂದರೆ 25-30 ವರ್ಷ ಮೊದಲು ನಮ್ಮ ಸಮಾಜ ಅಂದರೆ ಬರೀ RSS ಕೆಲವು ಸೀಮಿತ ವರ್ಗದವರಿಗೆ ಆ ಜಾತಿ ಈ ಜಾತಿ ಅಂತ ಹೇಳಿಕೊಂಡು ನಾವು ಐಡೆಂಟಿಫೈ ಮಾಡ್ಕೊಳ್ತಿರ್ಲಿಲ್ಲ. ಇವತ್ತು ಸಂಘದ ಅಥವಾ ವಿಶ್ವ ಹಿಂದೂ ಪರಿಷತ್ ಅಥವಾ ಬಜರಂಗ ದಳ, ಜಾಗರಣ ವೇದಿಕೆ ಇಂತಹ ಈ ಸಂಘಟನೆಯ ಮುಖಾಂತರ ನಾವು ಒಗ್ಗೂಡ್ತಾ ಒಂದು ಶಕ್ತಿಯಾಗಿ ಬೆಳೆದಿದ್ದೇವೆ. ಪ್ರತಿಯೊಂದು ಸಮಾಜಕ್ಕೆ, ಒಂದು ಸಂಘಟನೆಗೆ ಶಕ್ತಿ ಬೇಕಾದರೆ ಅದರ ಹಿಂದೆ ಬೇಕಾದಂಥ ವಿತ್ತ ಅಂದರೆ ಧನದ ಬಲ ಬೇಕು. ನಾವು ಸಮಾಜದವರು, ನಮ್ಮಲ್ಲಿ ಅಡಿಕೆ ಬೆಳೆಯವರಿದ್ದಾರೆ, ಬೇಸಾಯ ಮಾಡೋರಿದ್ದಾರೆ, ವ್ಯಾಪಾರಿಗಳಿದ್ದಾರೆ, ಗೌರ್ಮೆಂಟ್ ಸರ್ವೆಂಟ್ ಅಂದರೆ ಕೆಲಸ ಮಾಡುವಂಥವರಿದ್ದಾರೆ, ಎಲ್ಲರೂ ನಾವಿದ್ದೇವೆ. ನಮ್ಮ ಇನ್ಕಮ್ಮಿನ ಒಂದು 5% ನಾವು ನಮ್ಮ ಸಮಾಜಕ್ಕೆ ನಾವು ತೆಗೆದಿಟ್ಟರೆ ವರ್ಷಕ್ಕೆ, ಮುಂದಿನ ವರ್ಷ ಏನೋ ಶುರು ಮಾಡ್ಬೋದು. ಇದೇ ಜನ್ಮ ಅಷ್ಟಮಿ ದಿನ, ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ, ಈ ವರ್ಷದಿಂದ ಅಂದರೆ ಇವತ್ತಿಂದ ಮುಂದಿನ ಅಷ್ಟಮಿಯವರೆಗೆ ಆದಂಥ ನಮ್ಮ ಒಂದು ಇನ್ಕಮಿನ ಒಂದು 5% ಹಣವನ್ನು ಇಲ್ಲಿ ಒಂದು ಹುಂಡಿ ಮಾಡಿ ಆ ಹುಂಡಿಗೆ ಹಾಕಿದರೆ ಕೆಲವು ಲಕ್ಷಗಳಾಗಬಹುದು. ನನ್ನ ಅಭಿಪ್ರಾಯದಲ್ಲಿ ನಾವು ದಿನಕ್ಕೆ ಒಂದು ಸಿಗರೇಟ್ ಎಳೆಯುವುದ, ಒಂದು ಪಾನ್ ಬೀಡ ತಿನ್ನುವುದ ಏನು ಕಮ್ಮಿ ಮಾಡಿ, ಒಂದು ಕಾಫಿ ಕಮ್ಮಿ ಮಾಡಿ ಅಲ್ಲಿಗೆ ಹಾಕಿ, ಈ ದುಡ್ಡಿಂದ ನಮ್ಮ ಸಮಾಜದ ಕಷ್ಟದಲ್ಲಿರುವವರಿಗೆ ಆರೋಗ್ಯವಾ ಅಥವಾ ಸ್ಕೂಲಿಗೆ ಹೋಗ್ಲಿಕ್ಕೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅದನ್ನು ಉಪಯೋಗ ಮಾಡ್ಬೋದು. ಇಂಥ ಒಂದು ಪರಿಣಾಮಕಾರಿ ನಾವು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಎರಡನೇದೇನು ಹೇಳಿದರೆ ಲವ್ ಜಿಹಾದ್ ಬಗ್ಗೆ ನಮ್ಮ ಸಮಾಜ ಬಾಂಧವರಿಗೆ ಒಂದು ಕಳಕಳಿಯ ವಿನಂತಿ. ನಾವು ನಮ್ಮ ಮಕ್ಕಳನ್ನು ಸ್ಟ್ರಿಕ್ಟ್ ಮಾಡದೆ ನಮ್ಮ ಸ್ನೇಹಿತರಾಗಿ ನೋಡಬೇಕು, ಅವರ ಮೇಲೆ ನಿಗಾ ಇಡಬೇಕು. ನಮ್ಮ ಗಮನ ಇಲ್ಲದೆ ಅವರು ಅವರಷ್ಟಕ್ಕೆ ಹೋಗುವಾಗ ಈ ಪ್ರಸಂಗ ಬರುವಂಥದ್ದು ಜಿಹಾದ್. ಅವರಿಗೆ ಬಾಲ್ಯದಿಂದಲೇ ನಮ್ಮ ಸಮಾಜದ ರಾಮಾಯಣ, ಮಹಾಭಾರತ ಮತ್ತು ನಮ್ಮ ಭಗವದ್ಗೀತೆಯ ಬಗ್ಗೆ ಎಲ್ಲ ನಾವು ಅವರಿಗೆ ಅರಿವಿಗೆ ಹಾಕಿಬಿಟ್ರೆ ಅವರ ಒಂದು ಮನಸ್ಸಿನ ಒಂದು ಸ್ಥಿರತೆ ಮತ್ತು ಜ್ಞಾನ ವೃದ್ಧಿಯಾಗಿ ಇಂಥ ದುಶ್ಚಟಕ್ಕೆ ಅವರು ಬಲಿಯಾಗುವುದಿಲ್ಲ. ದಯವಿಟ್ಟು ತಾಯಂದಿರು ಹಾಗೂ ಪೋಷಕರು ಇದನ್ನು ಒಂದು ಗಮನಿಸಿ ನಮ್ಮ ಸಮಾಜವನ್ನು ಬೆಳೆಸುವಲ್ಲಿ ನಿಮ್ಮ ಕೊಡುಗೆ ಇದರಲ್ಲಿ ಗಟ್ಟಿಯಾಗಿ ಒಳ್ಳೆಯದಾಗಿ ನಮ್ಮ ಸಮಾಜ ಶಕ್ತಿಯುತವಾಗಿ ಬೆಳೆಯುತ್ತದೆ. ವ್ಯಾಪಾರದಲ್ಲಿ ಕೂಡ ಹಾಗೆ ನಾವು ನಮ್ಮ ವ್ಯಾಪಾರವನ್ನು ನಮ್ಮ ಸಮಾಜದಲ್ಲಿ ಹಂಚಿಕೊಳ್ಬೇಕು. ನಮ್ಮ ಎಂಥದೇ ಒಂದು ಪ್ರಾಡಕ್ಟ್ ಯಾವುದು ಇರಲಿ, ತಿಂಡಿ ಇರಲಿ ಅಥವಾ ಬೇಸಾಯದ ಪ್ರಾಡಕ್ಟ್ ಇರಲಿ, ನಮ್ಮ ಸಮಾಜದವರಿಗೆ ನಾವು ಕೊಟ್ಟರೆ ನಮ್ಮ ಸಮಾಜದಲ್ಲಿ ಅದನ್ನು ಅವರು ನಮ್ಮ ಸಮಾಜದವರು ವ್ಯಾಪಾರ ಮಾಡಿ ನಮ್ಮೊಳಗೆ ಇರ್ತದೆ ದುಡ್ಡನ್ನು. ನಮ್ಮ ವ್ಯವಹಾರವನ್ನು ನಾವು ಬೇರೆಯವರ ಒಟ್ಟಿಗೆ ಹಂಚಿಕೊಂಡು ಬೇರೆಯವರು ಬೆಳೆಯೋದಕ್ಕಿಂತಲೂ ಅದರಿಂದಾಗಿ ನೋಡಿ ಇವತ್ತು ಯಾವ ನಾವು ಸಮಾಜದ ಬಗ್ಗೆ ನಾವು ಈಗ ಚಿಂತನೆ ಮಾಡ್ತೇವೆ ಅಥವಾ ಅದರ ಬಗ್ಗೆ ಒಂದು ಭಯವ ಅಥವಾ ಒಂದು ಜಾಸ್ತಿ ಕಾಳಜಿ ವಹಿಸ್ತೇವ, ಆ ಸಮಾಜದವರಿಗೆ ಇವತ್ತು ಆರ್ಥಿಕವಾಗಿ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಯಾಕೆಂದರೆ ನಮ್ಮೆಲ್ಲರ ವ್ಯವಹಾರ ಅವರೊಟ್ಟಿಗಿದೆ. ಅದನ್ನು ಬಿಟ್ಟು ನಮ್ಮೊಳಗೆ ಏನೋ 5 ರೂಪಾಯಿ ಹೆಚ್ಚು ಕಡಿಮೆ ಇರಲಿ, ನಮ್ಮವರಿಗೆ ವ್ಯಾಪಾರ ಮಾಡಿ ನಮ್ಮ ಸಮಾಜವನ್ನು ಬೆಳೆಸಿದರೆ ಮಾತ್ರ ಮುಂದೆ ನಮಗೆ ಒಳ್ಳೆಯ ಭವಿಷ್ಯ ಇದೆ. ದಯವಿಟ್ಟು ಇದನ್ನು ಗಮನಿಸಿ. ಬಂಧುಗಳೇ, ನನಗೆ ತುಂಬ ಭಾಷಣ ಮಾಡುವಂಥ ಒಂದು ಕಲೆ ಇಲ್ಲ, ಆದರೆ ನನ್ನ ಮನಸ್ಸಿಗೆ ಬಂದ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ.
ಈ ವಿಷಯ ಸರಿ ಇದೆ ಹೌದಂತಾದರೆ ಚಪ್ಪಾಳೆ ತಟ್ಟಿ ಇದನ್ನು ನಾನು ಎಕ್ನಾಲಜ್ ಮಾಡಿ. ಸೊ ನನಗೆ ಅವಕಾಶ ಕೊಟ್ಟಕ್ಕೆ ಎಲ್ಲ ವರ್ಗದವರಿಗೆ ನಾನು ಧನ್ಯವಾದಗಳು. ವಂದನೆಗಳು ಸರ್. ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಯೂಟ್ಯೂಬ್ ಚಾನೆಲ್ ಕೂಡ ನಡೀತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಅಭಿಜಿತ್ ಕೊಡಿಪಾಡಿ ಇವರು ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತದೆ. ಬಹುಮಾನ ವಿತರಣೆ ಕಾರ್ಯಕ್ರಮದ ಬಳಿಕ ಧನ್ಯವಾದ ಸಮರ್ಪಣೆಯ ಬಳಿಕ ನಮ್ಮ ಶೋಭಾಯಾತ್ರೆ ಮುಂದುವರಿತದೆ. ಕಲ್ಲಾರೆ ತನಕ ಮುಂದುವರಿದು ವಾಪಸ್ಸು ಮಾಲಿಂಗೇಶ್ವರ ದೇವಸ್ಥಾನದ ವಟಾರಕ್ಕೆ ಆಗಮಿಸ್ತದೆ. ತಾವೆಲ್ಲರೂ ಕೂಡ ಈ ಶೋಭಾಯಾತ್ರೆಯ ಉದ್ದಕ್ಕೂ ಭಾಗಿಗಳಾಗಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಮುಂದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಬಜರಂಗ ದಳದ ಸಂಯೋಜಕರಾದ ವಿಶಾಖ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಮಾತೃಶಕ್ತಿ ದುರ್ಗಾವಾಹಿನಿ ಪುತ್ತೂರು ಹಾಗೂ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂತಹ 12ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಸಂದರ್ಭದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಹಾಗೆ ಸ್ಪರ್ಧೆಗಳ ವಿಜೇತರನ್ನು ಘೋಷಣೆ ಮಾಡುವ ಕೆಲಸವನ್ನು ಮಾಡ್ತೇವೆ. ಮೊದಲಿಗೆ ಸ್ಮರಣ ಶಕ್ತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹರ್ಷಿತಾ ಕೃಷ್ಣನಗರ. ದಯವಿಟ್ಟು ಯಾರೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಅಂತ ಗೊತ್ತಿದೆ, ಸ್ವಲ್ಪ ಮುಂದೆ ತಯಾರಾಗಿರ್ಬೇಕು. ನಾವು ಶ್ರೀಯುತ ಸುನಿಲ್ ಕೆಆರ್ ಅವರು ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಸ್ಥಾನ ಹರ್ಷಿತಾ ಕೃಷ್ಣನಗರ, ದ್ವಿತೀಯ ಸ್ಥಾನ ಧೃತಿ ಜಿಎಸ್, ತೃತೀಯ ಸ್ಥಾನ ಸಂದೀಪ್ ಕುಮಾರ್. ದಯವಿಟ್ಟು ಬೇಗ ಬೇಗ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು, ಸಮಯದ ಅಭಾವ ಇದೆ. ಮಹಿಳೆಯರ ಗುಂಡೆಸೆತದಲ್ಲಿ ಪುಷ್ಪಾವತಿ ಬಲ್ನಾಡು ಪ್ರಥಮ, ದ್ವಿತೀಯ ಸ್ಥಾನ ಜಯಶ್ರೀ ಬಲ್ನಾಡು, ಹಾಗೆ ತೃತೀಯ ಸ್ಥಾನವನ್ನು ಚಂದ್ರವತಿ ಬಲ್ನಾಡು ಅವರು ಪಡ್ಕೊಂಡಿರ್ತಾರೆ. ದಯವಿಟ್ಟು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಪ್ರಥಮ ಸ್ಥಾನ ಪುಷ್ಪಾವತಿ ಬಲ್ನಾಡು, ದ್ವಿತೀಯ ಸ್ಥಾನ ಜಯಶ್ರೀ ಬಲ್ನಾಡು, ತೃತೀಯ ಸ್ಥಾನ ಚಂದ್ರಾವತಿ ಬಲ್ನಾಡು. ದಯವಿಟ್ಟು ವೇದಿಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಪ್ರಶಸ್ತಿ ವಿಜೇತರು ಆದಷ್ಟು ಬೇಗನೆ ವೇದಿಕೆಗೆ ಬಂದು ತಮ್ಮ ಬಹುಮಾನಗಳನ್ನು ಸ್ವೀಕರಿಸಬೇಕು. ಅಧ್ಯಕ್ಷರಾದ ವಾಮನ್ ಪೈ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು. ಮಕ್ಕಳಿಗೆ ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪ್ರಶ್ವಿತ್ ಅವರು ಪಡ್ಕೊಂಡಿರ್ತಾರೆ. ದಯವಿಟ್ಟು ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ದಯವಿಟ್ಟು ಬೇಗ ಬೇಗ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಿ. ಅಧ್ಯಕ್ಷರು ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಬೇಕು. ಹಾಗೆ ಪುತ್ತೂರಿನ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಆಯೋಜಿಸಿದ್ವಿ. ಪ್ರಥಮವಾಗಿ ಚಿನ್ನದ ಪದಕ ಹಾಗೂ ಬೆಳ್ಳಿಯ ಪದಕವನ್ನು ಕೊಡಮಾಡಲಿಕ್ಕಿದ್ದೇವೆ. ಪ್ರಥಮ ಸ್ಥಾನವನ್ನು ಪಡೆದಿರುವಂತಹವರು ಬೇಬಿ ಪೂರ್ವಿಕಾ. ದಯವಿಟ್ಟು ವೇದಿಕೆಗೆ ಬಂದು ಶ್ರೀ ಸುನಿಲ್ ಕೆಆರ್ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂರ್ವಿಕಾ ಪ್ರಥಮ ಸ್ಥಾನವನ್ನು ಪೂರ್ವಿಕಾ ಅವರು ಪಡ್ಕೊಂಡಿರ್ತಾರೆ. ದ್ವಿತೀಯ ಸ್ಥಾನ ತನ್ವಿಶ್ ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ ನಿಶಿಕಾ.
ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತವರು ತನ್ವಿಶ್, ಹಾಗೆ ತೃತೀಯ ಸ್ಥಾನ ನಿಶಿಕಾ. ದೇಶಭಕ್ತಿ ಗೀತೆ ಮಕ್ಕಳಿಗೆ ಪ್ರಥಮ ಸ್ಥಾನ ಸ್ವಧಾ ಭಟ್ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ವೈಭವಿ ಲಕ್ಷ್ಮಿ. ವಾಮನ್ ಪೈ ಅವರು ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಬೇಕು. ತೃತೀಯ ಸ್ಥಾನ ಅಜಿತೇಶ್ ತೃತೀಯ ಸ್ಥಾನ. ಅಧ್ಯಕ್ಷರು ಪ್ರಶಸ್ತಿಯನ್ನು ನೀಡಬೇಕು. ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ವಾಣಿ ಕಬಕ. ದ್ವಿತೀಯ ಸ್ಥಾನ ಮಮತಾ ಕೃಷ್ಣನಗರ. ವಾಣಿ ಕಬಕ ಪ್ರಥಮ ಸ್ಥಾನ ವಾಣಿ ಕಬಕ, ದ್ವಿತೀಯ ಮಮತಾ ಕೃಷ್ಣನಗರ. ಶ್ರೀ ಅನ್ನಪ್ಪ ಕಾರ್ಯಕಾಡ್ ಅವರು ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಟಾಣಿ ಮಕ್ಕಳಿಗೆ ವಿವಿಧ ರೀತಿಯ ಕೃಷ್ಣವೇಷ ಸ್ಪರ್ಧೆಯನ್ನ ಆಯೋಜಿಸಿದ್ವಿ. ಅದರಲ್ಲಿ ರಾಧಾ ಕೃಷ್ಣ ವಿಭಾಗದಲ್ಲಿ ಪ್ರಥಮ ಸ್ಥಾನ ಯಶಸ್ ಹಾಗೂ ಐಶ್ವರ್ಯ. ಪ್ರಥಮ ಸ್ಥಾನ ಯಶಸ್ ಐಶ್ವರ್ಯ. ದ್ವಿತೀಯ ಸ್ಥಾನ ಆತ್ಮಜ ಸೃಷ್ಟಿ. ಶ್ರೀ ಅನ್ನಪ್ಪ ಕಾರ್ಯಕಾಡ್ ಅವರು ಪ್ರಶಸ್ತಿಯನ್ನು ನೆರವೇರಿಸಬೇಕು. ಆತ್ಮಜ ಸೃಷ್ಟಿ. ತೃತೀಯ ಸ್ಥಾನ ಚಿನ್ಮಯಿ ಹಾಗೂ ಚಿರಾಯು. ಚಿನ್ಮಯಿ ಹಾಗೂ ಚಿರಾಯು ತೃತೀಯ ಸ್ಥಾನ ಪಡ್ಕೊಂಡಿರ್ತಾರೆ. ದಯವಿಟ್ಟು ಮಕ್ಕಳು ಬಂದಿದ್ದಲ್ಲಿ ದಯವಿಟ್ಟು ಬೇಗ ಬೇಗ ಬಂದು ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಕಂದಕೃಷ್ಣ ವಿಭಾಗದಲ್ಲಿ ಯಜ್ಞೈ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನ ಮೋಕ್ಷಲ್. ಪ್ರಥಮ ಸ್ಥಾನ ಯಜ್ಞೈ, ದ್ವಿತೀಯ ಸ್ಥಾನ ಮೋಕ್ಷಲ್. ತೃತೀಯ ಸ್ಥಾನ ಶಮಾಪಿ ತೃತೀಯ ಸ್ಥಾನ. ಯಜ್ಞ ಪ್ರಥಮ ಸ್ಥಾನ. ಕಂದಕೃಷ್ಣ ವಿಭಾಗದಲ್ಲಿ ಯಜ್ಞ ಪ್ರಥಮ ಸ್ಥಾನ. ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಜ್ಞಾನ ಆನಂದ್ ಸ್ವಾಮೀಜಿ ಅವರು ಸೇರಿಕೊಂಡಿದ್ದಾರೆ. ಇವರು ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಜೊತೆ ಕಾರ್ಯದರ್ಶಿಗಳು ಆಗಿರುತ್ತಾರೆ. ಅದೇ ರೀತಿ ನಮ್ಮ ಜೊತೆ ಪ್ರಾಂತ ಕೋಶಾಧ್ಯಕ್ಷರಾದ ದೀಪಕ್ ರಾಜಗೋಪಾಲ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿ ಇದರ ವತಿಯಿಂದ ನಡೆಯುತ್ತಾ ಇರುವಂತಹ 12ನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವದ ಈ ಸಂದರ್ಭದಲ್ಲಿ ತಮ್ಮ ಆಗಮನ ನಮಗೆ ಬಹಳ ಸಂತಸವನ್ನು ತಂದಿದೆ.
ನಮ್ಮನ್ನು ಉದ್ದೇಶಿಸಿ ಸ್ವಾಮಿ ವಿಜ್ಞಾನಂದಜಿ ಇವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. सबको नमस्ते सुनाई दे रहा है ना? श्री कृष्ण जन्माष्टमी की आप सबको शुभकामनाएं। आप सबको पता है, जैसे आप लोगों ने यहाँ 12 वर्षों से यह विश्व हिंदू परिषद का स्थापना दिवस चला रहे हैं। आप सबको पता होगा कि विश्व हिंदू परिषद की स्थापना 29 अगस्त 1964 को मुंबई के शांतिपनी साधनालय चिन्मय मिशन के आश्रम में विश्व हिंदू परिषद की स्थापना हुई थी। मैं शॉर्ट में बता रहा हूं, मैं कोई भाषण देने नहीं आया हूं क्योंकि बहुत जगह जाना है अभी रास्ते में। वहां पर 40 हिंदू लीडर थे, उन्होंने डिस्कस डेलिब्रेट किया। उसमें हिंदू भी थे, बौद्ध भी थे, जैन भी थे, सिख भी थे। उस समय कोई कल्पना नहीं कर सकता था कि विश्व हिंदू परिषद हिंदू समाज को पुनर्जागरण करने में इतना बड़ा महान योगदान करेगा। लेकिन उसकी जिसका स्थापना बड़े शुभ दिन में हुआ, जिसको बोलते हैं ना सीड, जिसको फाउंडेशन के सीड जो है ना बहुत इंपॉर्टेंट था, कृष्ण जन्माष्टमी के दिन इसकी स्थापना हुई। आप सोच सकते हैं कि राम जन्मभूमि मूवमेंट के माध्यम से हिंदू समाज के पुनर्जागरण में विश्व हिंदू परिषद ने बहुत महान काम किया। आज विश्व हिंदू परिषद के द्वारा विभिन्न प्रकार के जो आंदोलन हिंदू जागरण के काम नहीं होते तो नरेंद्र मोदी भी यहाँ पर प्राइम मिनिस्टर नहीं होता। दैट इज फॉर श्योर, मैं आपको बोल रहा हूँ। ये सब आप सब कार्यकर्ता जो लोग हैं, छोटे छोटे कार्यकर्ता, मैं तो देखा हूँ, आज तो ये बहुत बड़ा मंच है। मैं तो विश्व हिंदू परिषद में पिछले 35 साल से देख रहा हूँ। पहले तो हमारे संगठन के पास पैसा भी नहीं होता था, गरीबी बहुत थी। पहले तो लोग आपस में कार्यकर्ता लोग पैसा इकट्ठा करके देते थे तो बस का और ट्रेन का किराया निकलता था। लेकिन आप लोगों के बीच में काम करते हुए आप सब कार्यकर्ता ने मिल करके इस संगठन को बहुत बड़ा संगठन बना दिया है, जिससे कि हिंदू समाज की बड़ी भारी और व्यापक सेवा भी हो रही है। अभी और आने वाला है। अभी तो हिंदू पुनर्जागरण का कार्य रियल में स्टार्ट हुआ है, इसको और कंसोलिडेट करना है, जिससे कि दुनिया में हिंदू समाज अपनी डिग्निटी या रेस्पेक्ट के साथ रह सके। इन सारी शुभकामनाओं के साथ मैं आपको साधुवाद देता हूं, धन्यवाद देता हूं। श्री कृष्ण जन्माष्टमी की आपको शुभकामनाएं भी देता हूं। नमस्ते। ಅಂದು ಸ್ಥಾಪನೆಗೊಂಡಂತ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಇವತ್ತು ಬೃಹತ್ತಾಗಿ ಬೆಳೆದಿದ್ದು ಹಿಂದೂ ಸಮಾಜವನ್ನು ಗೌರವ ಮತ್ತು ಘನತೆಯಿಂದ ಬದುಕುವಂತೆ ಮಾಡಿದೆ ಅಂತ ನಮಗೆಲ್ಲರಿಗೂ ಕೂಡ ಸಂದೇಶವನ್ನು ನೀಡಿದ, ಅದೇ ರೀತಿ ಹಿಂದೂ ಸಮಾಜ ಜಾಗೃತಿಗೊಳ್ಳಬೇಕು ಅಂತ ಹೇಳುವಂತ ಸಂದೇಶದೊಂದಿಗೆ ನಮ್ಮನ್ನೆಲ್ಲರನ್ನು ಹರಸಿದ ಸ್ವಾಮೀಜಿಯವರಿಗೆ ವಂದನೆಗಳು. ಪ್ರಾಂತದ ಹಿರಿಯರಿಗೆ ಶ್ರೀಧರ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರು ಅನ್ಯ ಕಾರ್ಯ ನಿಮಿತ್ತ ದೂರದ ಪ್ರಯಾಣಕ್ಕಾಗಿ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಅವರನ್ನು ಗೌರವಪೂರ್ವಕವಾಗಿ ಬೀಳ್ಕೊಡೋಣ. ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಕಂದಕೃಷ್ಣ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಯಜ್ವೈ ಇವರು ವೇದಿಕೆಗೆ ಬರಬೇಕು. ಹಾಗೆ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಮೋಕ್ಷಲ್ ಅವರು ವೇದಿಕೆಗೆ ಬರಬೇಕು. ಶ್ರೀ ಅಣ್ಣಪ್ಪ ಕಾರೇಕಾಡ್ ಅವರು ಪ್ರಶಸ್ತಿ ಪ್ರದಾನವನ್ನು ನಡೆಸಬೇಕು.
ಮುಂದೆ ಮಹಿಳೆಯರಿಗೆ ಭಕ್ತಿಗೀತೆ ಸ್ಪರ್ಧೆ. ಪ್ರಥಮ ಸ್ಥಾನ ಪ್ರಣಮ್ಯ. ಪ್ರಣಮ್ಯ ಅವರು ಇದ್ರೆ ವೇದಿಕೆಗೆ ಬರಬೇಕು ದಯವಿಟ್ಟು. ದ್ವಿತೀಯ ಸ್ಥಾನ ಪೂಜಾ ಗಣೇಶ್. ದ್ವಿತೀಯ ಸ್ಥಾನ ಪೂಜಾ ಗಣೇಶ್. ದಯವಿಟ್ಟು ಇದ್ರೆ ಬೇಗ ಬೇಗ ವೇದಿಕೆ ಬರಬೇಕು, ಸಮಯದ ಅಭಾವ ಇದೆ. ತೃತೀಯ ಸ್ಥಾನ ಶಿಲ್ಪಾ ಕೆ. ಯಶೋಧ ಕೃಷ್ಣ ವಿಭಾಗದಲ್ಲಿ ಲಾವಣ್ಯ ಹಾಗೂ ಕಾರುಣ್ಯ. ಶ್ರೀಯುತ ಭಾಸ್ಕರ್ ಧರ್ಮಸ್ಥಳ ಅವರು ಪ್ರಶಸ್ತಿ ಪ್ರದಾನವನ್ನ ಮಾಡಬೇಕು. ಬಾಲಕೃಷ್ಣ ವಿಭಾಗದಲ್ಲಿ ನಿಶ್ಮಿತಾ. ಪ್ರಥಮ ಸ್ಥಾನ ನಿಶ್ಮಿತಾ. ದ್ವಿತೀಯ ಸ್ಥಾನ ಈಶ್ವರ. ದ್ವಿತೀಯ ಸ್ಥಾನ ಈಶ್ವರ್. ತೃತೀಯ ಸ್ಥಾನ ಪ್ರೀತಮ್. ಮಕ್ಕಳಿಗೆ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಸ್ವಧಾ ಭಟ್. ದ್ವಿತೀಯ ಸ್ಥಾನ ಮಾನ್ಯಲಕ್ಷ್ಮಿ. ತೃತೀಯ ಸ್ಥಾನ ವೈಭವಿ ಲಕ್ಷ್ಮಿ. ರಂಗವಲ್ಲಿ ಸ್ಪರ್ಧೆ ಮಹಿಳೆಯರಿಗೆ ಪ್ರಥಮ ಸ್ಥಾನ ಕವಿತಾ ಜೀವನ್. ಪ್ರಥಮ ಸ್ಥಾನ ಕವಿತಾ ಜೀವನ್. ದ್ವಿತೀಯ ಸ್ಥಾನ ಅಮಿತಾ ಎಸ್.ಎನ್. ದಯವಿಟ್ಟು ವೇದಿಕೆಗೆ ಬೇಗ ಬೇಗ ಬರಬೇಕು. ದ್ವಿತೀಯ ಸ್ಥಾನ ಅಮಿತಾ ಎಸ್.ಎನ್. ತೃತೀಯ ಸ್ಥಾನ ಮಮತಾ ರೈ ಅಜ್ಜಿಕಲ್ಲು. ನಮ್ಮೊಂದಿಗೆ ಉದ್ಯಮಿಗಳಾದ ಶ್ರೀನಾಥ್ ಬಾಳಿಲ ಅವರು ಸೇರಿಕೊಂಡಿದ್ದಾರೆ. ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಂದೆ ಪ್ರಶಸ್ತಿ ಪ್ರದಾನವನ್ನ ನೆರವೇರಿಸಿಕೊಡ್ಬೇಕಾಗಿ ಲಕ್ಷ್ಮಣ ಬೇಳಿಪಾಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಂಖನಾದ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅಮೃತಾರ್ ಗೌಡ. ದ್ವಿತೀಯ ಸ್ಥಾನ ಪ್ರಸ್ವಿತ್ ಇದ್ದಾರಾ? ತೃತೀಯ ಸ್ಥಾನ ಶ್ರುತಿ ಎಸ್. ಶಂಖನಾದ ವಿಭಾಗದಲ್ಲಿ ತೃತೀಯ ಸ್ಥಾನ ಶ್ರುತಿ ಎಸ್. ಚತುರ್ಥ ಶಿಲ್ಪಾ ಎಸ್. ಮುಂದೆ ಕಿಶೋರ ಕೃಷ್ಣ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪ್ರಶ್ವಿತ್. ಕಿಶೋರ ಕೃಷ್ಣ ಪ್ರಥಮ ಸ್ಥಾನ ಪ್ರಶ್ವಿತ್. ದ್ವಿತೀಯ ಸ್ಥಾನ ದಕ್ಷಿಣಿ. ದಕ್ಷನ್. ತೃತೀಯ ಸ್ಥಾನ ಸೃಷ್ಟಿ. ತೃತೀಯ ಸ್ಥಾನ. ಮಡಕಿ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಚಂದ್ರಾವತಿ. ಶ್ರೀ ಮುರಳೀಕೃಷ್ಣ ಸಂತಡ್ಕ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು.
ಮಡಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಚಂದ್ರಾವತಿ. ಭಾರತ ಮಾತೆ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಸೌಧಾ ಭಟ್ ಅವರು ಪಡ್ಕೊಂಡಿರ್ತಾರೆ. ದ್ವಿತೀಯ ಸ್ಥಾನ ಧೃತಿ GS. ತೃತೀಯ ಸ್ಥಾನ ಅಜಿತೇಶ್ JS ತೃತೀಯ ಸ್ಥಾನ. ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಉಳ್ಳಾಲ್ತಿ ಬಲ್ನಾಡು. ದಯವಿಟ್ಟು ತಂಡದ ಸದಸ್ಯರು ವೇದಿಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಶ್ರೀ ಉಳ್ಳಾಲ್ತಿ ಬಲ್ನಾಡು. ಸುನಿಲ್ KR ಅವರು ಪ್ರಶಸ್ತಿಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನ ಶಿಖಾ ಪುತ್ತೂರು. ದಯವಿಟ್ಟು ತಂಡದ ಸದಸ್ಯರು ಬೇಗ ವೇದಿಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಅಧ್ಯಕ್ಷರಾದ ವಾಮನ್ ಭೈ ಅವರು ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಗೋಪಿ ಕೃಷ್ಣ. ಪ್ರಥಮ ಸ್ಥಾನ ಲಾವಣ್ಯ. ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ಯಶಸ್ ರೈ. ಮುಂದೆ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಪುಟಾಣಿಗಳಿಗೆ ಪ್ರೋತ್ಸಾಹಕರ ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ಭಾಗವಹಿಸಿದಂತ ಪುಟಾಣಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಹೆಸರು ಹೇಳಿದ ಕೂಡಲೇ ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರು ಪ್ರಶಸ್ತಿಯನ್ನು ನೀಡಬೇಕು. ಮೃಣಾಲಿ ಹೆಸರು ಹೇಳ್ತಾ ಹೋಗ್ತಾರೆ, ನಾವು ದಯವಿಟ್ಟು ವೇದಿಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಮೃಣಾಲಿ, ಕಾರುಣ್ಯ, ರಾಹಿತ್ಯ JS, ಧನ್ವಿಕ್, ಅನಿರುದ್ಧ ಹೊಳ್ಳ, ಆದ್ಯಲಕ್ಷ್ಮಿ, ಶ್ರೇಯಸ್, ಚಿನ್ಮಯಿ, ಚಿರಾಯು, ಮಾನ್ಯಲಕ್ಷ್ಮಿ, ಯಜ್ಞಶ್ರೀ, ಐಶ್ವರ್ಯ ರೈ, ಆತ್ಮಜ ಶರ್ಮಾ, ಸುಶಾಂತ್ DS, ವೈಷ್ಣವಿ. ಮತ್ತೊಮ್ಮೆ ಓದಿ ಹೇಳ್ತೇನೆ, ದಯವಿಟ್ಟು ಯಾರಾದ್ರೂ ಮಕ್ಕಳಿಲ್ಲ ಇದ್ರು ಪಾಲಕರಿದ್ರು ಕೂಡ ಒಂದು ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಮೃಣಾಲಿ, ಕಾರುಣ್ಯ, ರಾಹಿತ್ಯ JS, ಧನ್ವಿಕ್, ಅನಿರುದ್ಧ ಹೊಳ್ಳ, ಆದ್ಯಲಕ್ಷ್ಮಿ, ಶ್ರೇಯಸ್, ಚಿನ್ಮಯಿ, ಚಿರಾಯು, ಮಾನ್ಯಲಕ್ಷ್ಮಿ, ಯಜ್ಞಶ್ರೀ, ಐಶ್ವರ್ಯ ರೈ, ಆತ್ಮಜ ಶರ್ಮಾ, ಸುಶಾಂತ್ DS ಹಾಗೂ ವೈಷ್ಣವಿ. ಮುಂದೆ ಪುರುಷರ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ CFC ಪುತ್ತೂರು ತಂಡ ಪಡ್ಕೊಂಡಿದೆ. CFC ಪುತ್ತೂರು ತಂಡದವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಸುನಿಲ್ KR ಅವರು ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದ್ವಿತೀಯ ಸ್ಥಾನ ಸಿದ್ಧಿವಿನಾಯಕ ಯುವಕ ಮಂಡಲ, ಇವರು ಕೂಡ ತಯಾರಾಗಿರಬೇಕು. ಸಿದ್ಧಿವಿನಾಯಕ ಹಗ್ಗ ಜಗ್ಗಾಟ ಪುರುಷರ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತವರು ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಲ. ಸಿದ್ಧಿವಿನಾಯಕ ಯುವಕ ಮಂಡಲ ಧರ್ಮನಗರ.
ಹಗ್ಗಜಘಟ್ಟ ದ್ವಿತೀಯ ಸ್ಥಾನ ಸಿದ್ಧಿವಿನಾಯಕ ಯೋಗ ಮಂಡಲ ಅಧ್ಯಕ್ಷರಾದ ವಾಮನ್ ಪೈ ಅವರು ಪ್ರಶಸ್ತಿಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಳೆದ ಶನಿವಾರ ಮೊಸರುಗುಡಿಗೆ ಉತ್ಸವ ಸಮಿತಿಯ ಉತ್ಸವದ ಪೂರ್ವಭಾವಿಯಾಗಿ ಕಬಡ್ಡಿ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ವಿ. ಆ ಕಬಡ್ಡಿ ಪಂದ್ಯಾಟದ ವಿಜೇತರನ್ನ ಇದೀಗ ಘೋಷಣೆ ಮಾಡ್ತೇವೆ. ಚತುರ್ಥ ಸ್ಥಾನವನ್ನ ಪಡೆದವರು ಪಟ್ಲ ಫ್ರೆಂಡ್ಸ್ ಕಲ್ಲೇಗ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಒಟ್ಟು ಸೇರಿ ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಟ್ಲ ಫ್ರೆಂಡ್ಸ್ ಕಲ್ಲೇಗ. ಚತುರ್ಥ ಸ್ಥಾನ ಹೊಳ್ಳ ಕ್ರ್ಯಾಕರ್ಸ್ ಬಿ ತಂಡ. ತೃತೀಯ ಸ್ಥಾನ ಹೊಳ್ಳ ಕ್ರ್ಯಾಕರ್ಸ್ ಬಿ ತಂಡ. ದಯವಿಟ್ಟು ವೇದಿಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ದ್ವಿತೀಯ ಸ್ಥಾನ NMC ಸುಳ್ಯ. ದಯವಿಟ್ಟು ಬೇಗ ಬೇಗ ವೇದಿಕೆ ಬನ್ನಿ, ಸಮಯದ ಅಭಾವ ಇದೆ. ದಯವಿಟ್ಟು ವೇದಿಕೆ ಬೇಗ ಬೇಗ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ದ್ವಿತೀಯ ಸ್ಥಾನ NMC ಸುಳ್ಯ. NMC ಸುಳ್ಯ ದ್ವಿತೀಯ ಸ್ಥಾನ. ಹಾಗೂ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರುವಂತವರು ಹೊಳ್ಳ ಕ್ರ್ಯಾಕರ್ಸ್ ಎ ತಂಡ. ದಯವಿಟ್ಟು ಮತ್ತೊಮ್ಮೆ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪ್ರದರ್ಶನ ಪಂದ್ಯಾಟವನ್ನ ನಡೆಸಿದಂತಹ ಹಿಂದವಿ ಶಾಖೆ ಬಲ್ನಾಡು ತಂಡದ ಸದಸ್ಯರು ವೇದಿಕೆ ಬಂದು ತಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಂದು ತಂಡ ಶ್ರೀದುರ್ಗ ಶಾಖೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀದುರ್ಗ ಶಾಖೆ ಕೆಯೂರು. ದಯವಿಟ್ಟು ಎರಡೂ ತಂಡದ ಸದಸ್ಯರುಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮಕ್ಕೆ ಮೊದಲು ಇಲ್ಲಿ ಭಜನಾ ಸೇವೆಯನ್ನು ನಡೆಸಿದಂತಹ ದುರ್ಗಾವಾಹಿನಿ ಭಜನಾ ಮಂಡಳಿ ಮಾಣಿಯಡ್ಕ ಇದರ ಸದಸ್ಯರು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದುರ್ಗಾವಾಹಿನಿ ಭಜನಾ ಮಂಡಳಿ ಮಾಣಿಯಡ್ಕ, ದಯವಿಟ್ಟು ತಂಡದ ಸದಸ್ಯರು ಇಲ್ಲ ಅಂತ ಹೇಳಿದ್ರೆ ಸುರೇಶ್ ಅವರು ಬಂದು, ಸುರೇಶ್ ಹಾಗೂ ಕಿರಣ್ ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಸುರೇಶ್ ಹಾಗೂ ಕಿರಣ್ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವ ಕಾರ್ಯಕ್ರಮ. ಮೊದಲಿಗೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀಯುತ ಅಣ್ಣಪ್ಪ ಕಾರೆಕಾಡು ಇವರಿಗೆ ಕೇಶವ ಪ್ರಸಾದ್ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀಯುತ ಸುನಿಲ್ ಕೆಆರ್ ಅವರಿಗೆ ಪ್ರಜ್ವಲ್ ಸಂಪಿ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಲಕ್ಷ್ಮಣ್ ಬೆಳ್ಳಿಪಾಡಿ ಅವರಿಗೆ ನಿಶಾಂತ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಮನ್ ಪೈ ಅವರಿಗೆ ಶ್ರೀಯುತ ಜಗದೀಶ್ ಬನ್ನೂರು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಧನ್ಯಕುಮಾರ್ ಬೆಳಂದೂರು ಇವರು ಸೇರಿಕೊಂಡಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀ ರವಿಕುಮಾರ್ ಕೈತಡ್ಕ, ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗ್ರಾಮಾಂತರ ಪ್ರಖಂಡ. ಪುತ್ತೂರೊಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಸಾಷ್ಟಾಂಗವಾಗಿ ಪ್ರಣಮಾಡುತ್ತಾ, ಸಾನ್ನಿಧ್ಯ ದೇವರುಗಳಿಗೆ ಮತ್ತು ತಾಯಿ ಭಾರತಿಗೆ ಶಿರಸ ವಂದಿಸುತ್ತಾ, ಕೃಷ್ಣಂ ವಂದಿ ಜಗದ್ಗುರುಂ ವಿಶ್ವ ಹಿಂದೂ ಪರಿಷತ್ ಮತ್ತು ಪುತ್ತೂರು ಮೊಸರುಗುಡಿ ಉತ್ಸವ ಸಮಿತಿ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆ ಅಂಗವಾಗಿ ನಡೆದಂತಹ ಈ ಒಂದು ಮೊಸರುಗುಡಿಕೆ ಉತ್ಸವದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿದಂತ ಈ ಸಮಿತಿ ಅಧ್ಯಕ್ಷರಾದ ಶ್ರೀ ಪಿ ವಾಮನ್ ಪೈ ಇವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ಈ ಒಂದು ಉತ್ಸವ ಸಮಿತಿ ಮತ್ತು ಕ್ಷೇತ್ರದ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ದಿಕ್ಸೂಚಿ ಭಾಷಣ ಮಾಡಿದಂತ ಸುನಿಲ್ ಕೆಆರ್ ಬಜರಂಗದಳ ದಕ್ಷಿಣ ಕರ್ನಾಟಕದ ಪ್ರಾಂತ ಸಂಯೋಜಕ ಇವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ಕ್ಷೇತ್ರದ ಪರವಾಗಿ ಮತ್ತು ಈ ಒಂದು ಸಮಿತಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೇನೆ ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ಶ್ರೀ ಅಣ್ಣಪ್ಪ ಕಾರೆಕಾಡು, ಪೌರ ಕಾರ್ಮಿಕ ಮತ್ತು ಹೊರಗುತ್ತಿಗೆ ಸಂಘದ ಕರಾವಳಿ ಸಂಚಾಲಕರು, ಇವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಈ ಸಮಿತಿ ಮತ್ತು ಕ್ಷೇತ್ರದ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೇನೆ ವೇದಿಕೆಯ ಮೇಲಿರುವ ಎಲ್ಲ ನಮ್ಮ ಈ ಒಂದು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖ ಜವಾಬ್ದಾರಿ ಇರುವ ಪ್ರಮುಖರಿದ್ದಾರೆ. ತಮಗೆಲ್ಲರಿಗೂ ಒಂದೇ ಮಾತಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಮೊಸರುಗುಡಿಕೆ ಈ ಸಮಿತಿಗೆ ನಮಗೆ ಬೆನ್ನೆಲುಬಾಗಿ ನಿಂತ ಆರ್ಥಿಕವಾಗಿ ದಾನ ನೀಡಿದ ಮಹಾ ಸಜ್ಜನ ಹಿಂದೂ ಸಮಾಜದ ಎಲ್ಲ ಸಜ್ಜನ ಬಂಧುಗಳಿಗೂ ದಾನಿಗಳಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಈ ಒಂದು ಮೊಸರುಗುಡಿ ಉತ್ಸವದಲ್ಲಿ ಈ ಒಂದು ಮೊಸರುಗುಡಿ ಉತ್ಸವ ಸಮಿತಿಯ ಸಂಚಾಲಕರಾದ ಶ್ರೀ ಲಕ್ಷ್ಮಣ್ ಬೆಳ್ಳಿಪಾಡಿ ಇವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಪ್ರೀತಿಯ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಈ ಒಂದು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಮಗೆ ಆಯೋಜಿಸಲಿಕ್ಕೆ ಹಗಲಿರಲು ನಿರಂತರವಾಗಿ ದುಡಿದ ನನ್ನೆಲ್ಲ ಸೋದರ ಕಾರ್ಯಕರ್ತ ಮಿತ್ರರಿಗೆ, ಹಿರಿಯ ಕಿರಿಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೇನೆ ಈ ಒಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲ ಸ್ಪರ್ಧಾಳಿಗಳಿಗೂ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ಳುತ್ತಾ, ಎಲ್ರಿಗೂ ನಮಗೆ ಈ ಒಂದು ಸುಂದರವಾದ ವೇದಿಕೆ ನಿರ್ಮಿಸಿಕೊಂಡಂತ ಶ್ರೀ ಗಣೇಶೋತ್ಸವ ಸಮಿತಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಸದಸ್ಯ ಮಿತ್ರರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ನಮಗೆ ಈ ಸ್ಥಳ ನೀಡಿದಂತ ಕ್ಷೇತ್ರದ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೀಗೆ ಎಲ್ಲ ಇದಕ್ಕೆ ಬಹಳ ಮುತುವರ್ಜಿಯಿಂದ ಎಲ್ಲ ಕಾರ್ಯಗಳನ್ನು ನಮಗೆ ಸಹಕರಿಸಿದ ಎಲ್ಲ ಬಂಧುಗಳಿದ್ದಾರೆ. ಎಲ್ಲರನ್ನ ನಾನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸಿದ ಅವಕಾಶಕ್ಕಾಗಿ ವಂದಿಸುತ್ತೇನೆ.
अन्य गोमिगा ना चार चार मोर्चा DJ